ಕುಶಲಪಣ ಫಿರ ಹುಡುಕ್ನ ವೈರ್ ಎನ್ನ ಫ್ರಂಟ್ ಹುಡುಕ್ನ ಕ್ಯಾಮರಾ ಕೇಬಲ್ ವೈರ್ ಕುಶಲಪಣ ಮಿತ್ತಂತದ ಬಾಕಿ ಏನೇನೇ ಕೊಡಲಿಕ್ಕೆ ಸೌರ ಹಲೋ ಹಾಂ ಸರಿ ಎಲ್ಲಿರ್ತೀರಾ ಸರಿ ಯಾವ
या ब्रह्मकाच्युत शंकर प्रभृतिर्देवै सदा पूजिता सा मां पातु सरस्वती भगवती निःशेषजाड्यापः लक्ष्मीर्यस्य परिग्रह कमलज भूसूनुर्गरुत्मान् पौत्र चंद्र विभूषण सुरगुरु शेषशय्या पुनः ब्रह्मांडं वरमंदिरं सुरगणा यस्य प्रभो सेवका सस्त्रैलोक्य कुटुंब पालन परा कुर्याद्धरिर्मंगलम् रवि शशि कुज सौम्य शक्र वंद्योत दिनकर सुतरंकेतवा क्षेत्रपाला रुद्रा पार्वती विघ्नराजा सकल मुनयते मंगलम मेदि शंतु तदेव लग्नं सुदिनं तदेव ताराबलं चंद्रबलं तदेव विद्याबलं देवबलं तदेव लक्ष्मीपते तेङ्गिरे युगं स्मरामि अरिष्टानि प्रणश्यन्ति दुरितानि भयानि च शान्तिरस्तु शुभं च सुग्रहा कुर्वन्तु मंगलम् दैव प्रतिष्ठा काल सुमुहूर्तमस्ति भवन्तो ब्रुवन्तु सुमुहूर्तमस्तु वाद्य वाद्य
ಕೈಯೆರಡು ಮನೆ ಕುರಿಯಲ್ಲಿ ನಡುಗುತ್ತದ ಮೋನೆ ಈ ಬ್ಯಾಂಕ್ದ ಮೋನನ್ನು ಎತ್ತು ಕುಟುಂಬ ಅವು ಕೈಯೆರಡು ಮನೆ ಅದು ಮಲ್ತನ ಪೂರ್ಣ ಜ್ಞಾನ ಉಪುಣಾಕು ಬೇತೆ ಬೇತೆ ಆತು ಆರಾಧನೆ ಮಾಡ್ಕೊಂಡು ಬರ್ತೇವೆ. ಧರ್ಮದ ಮೂಲಗ ಅಪಚಾರ ಅವಂಟ್ಲಕ್ಕನೆ ಆ ದೈವಿಕವಾಯಿನ ಜಿತ್ನ ಸ್ವರೂಪವನ್ನು ವ್ಯತ್ಯಸ್ತವಾದ ಆರಾಧನೆ ಮಾಡ್ಕೊಂಡು ದಾಲ ತಪ್ಪಿಜಿಂದ ಶಾಸ್ತ್ರವನ್ನು ಯದ್ಭಾವಂ ತದ್ಭವತಿ ನಮ್ಮ ಮನಸ್ಸಿಟ್ಟು ಆ ದೈವಿಕವಾಯಿನ ಜಿತ್ನ ಸ್ವರೂಪ ಎಂಚೋಪುಂಡು ಆ ರೀತಿ ಆ ದೈವಿಕವಾಯಿನ ಜಿತ್ನ ಸಾನ್ನಿಧ್ಯ ನಮ್ಮ ಮಟ್ಟಿಗೆ ಪ್ರಸನ್ನತೆಯನ್ನು ಕೊಡ್ಕೊಂಡು ಒಂಜಿ ಸಂಸ್ಕಾರ ಪರಂಪರೆ ಅವು ಕಾಲಾನುಗತಿಟ್ಟು ಬದಲಾವಣೆ ಆಯ್ಲಕ್ಕನೆ ಬದಲಾವಣೆಗಳಾಕಿ ಏತೋ ಪರಂಪರೆಟ್ಟು ನಮ್ಮ ಅನುಸರಿಸುವಂತ ಮತ್ತು ನಂಚಿತ್ತ ಒಂಜಿ ಸಂಪ್ರದಾಯನ ನಂಕೇರಿಗಳ ಬದಲಾವಣೆ ಮಾಡ್ತೇನೆ ಅಧಿಕಾರ ಇಜ್ಜಿಂದ ನಂಗೆ ಶಾಸ್ತ್ರ ಬೋಧಿಸೋದು ಕೊರಲೆ ಐಕ ನಮ್ಮ ಉದಾಹರಣೆಗಳು ಪ್ರಪಂಚದ ಹಿಂಜ ಉಂಟು. ನಮ್ಮ ಸಮೀಪಟ್ಟು ಕುಂಬಳೆ ಸೀಮೆ ತೊಂದಿ ಪ್ರಸಿದ್ಧವಾದ ಕ್ಷೇತ್ರ ಅನಂತಪುರ ಕ್ಷೇತ್ರ ಮೊಸಳೆ ನೋಡ್ಬಿಡೊಂಜಿ ಪ್ರಾಣಿ ಏಪಲ ಸಸ್ಯಾಹಾರಿ ಅವರ ಸಾಧ್ಯನೇ ಇಜ್ಜಿ ಐಕೆ ಮಾಂಸಾಹಾರನೇ ಬೋಡು ಐಕೆ ಮಾಂಸಾಹಾರ ತಿಕ್ಕಿದ್ದೀನಂಟ ಓಳು ತಿಕ್ಕೊಂಡು ಆಡಿಗೆ ಹೋಗು ಅಂಟ ಚರಿತ್ರೆಟ್ ಅನಂತಪುರದ ದೇವಸ್ಥಾನಟ್ಟು ಆ ಮಧ್ಯಾಹ್ನ ಪೂಜೆ ಆಯ್ನೆಗೂ ಕೊಂಡೋಯ್ನಂಚಿತ್ತ ನೈವೇದ್ಯನ ಆ ಬಬ್ಯ ನೋಡ್ಪಂಚಿತ್ತ ಮೊಸಳೆ ಸ್ವೀಕಾರ ಮಾಡ್ತೀನಿ ಉಂಟ ಬೇತೆ ಒಂಜಿ ಪ್ರಾಣಿಗಳು ಅವು ಹಿಂಸೆ ಕೊಡ್ತಿದ್ವಿ ದಾಯಗದಂತ ಐಕ ಆ ಸಂಸ್ಕಾರ ಶೀಲ ಅಂಚನೆ ಮಾಂತ ವಿಷಯ ನಮ್ಮ ಒಂಜಿ ಅನುಸರಿಸುವಂತ ಬರ್ತನಂಚಿತ್ತ ಒಂಜಿ ಸಂಪ್ರದಾಯ ಹೋಗುಂಡು ಐನು ನಂಕ ಬದಲಾವಣೆ ನಡಪೇರ ಅವಕಾಶಲಜ್ಜಿ ಅಧಿಕಾರಲಜ್ಜಿ ಅಂಚ ಪೂರ್ವಿಕೆರು ಹಿಂದೂ ಸಮಾಜದ ಗಾತ್ರ ನಿಂಜ ಮಲ್ಲೆ ಉಂಡು ಮಗ ಆ ಸಂದರ್ಭಟ್ಟು ಆನಿತ ತೆರಿನಾಕ್ರಮ ಅಂತ ವ್ಯತ್ಯಸ್ತವಾಯಿನ ಆರಾಧನೆ ಮಾಡ್ತೊಂತ ಬರ್ತೇವೆ. ನಮ್ಮ ವೇದ ಕಾಲದ ತುಂಟ ವೇದೊಟ್ಟು ಪಣ್ಣಂಚಿತ್ತ ವಿಚಾರಗಳ ಇಲ್ಲಿ ಪ್ರಪಂಚದ ನಡಪಣಂಚಿತ್ತ ವಿಚಾರಗಳ ಪರಸ್ಪರ ನಮ್ಮ ಸಂಬಂಧ ಕಲ್ಪಿಸುವವರನ್ನೇ ಸಾಧ್ಯ ಇದೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮೆ ಬನ್ನಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ 4 ವರ್ಣನ ಸೃಷ್ಟಿಸುವೈನೆ ಸಮಾಜದ ವ್ಯವಸ್ಥೆಯನ್ನು ಕಾಪಾಡುವಂತ ಬರೆಯಾರ ಬ್ರಹ್ಮಕ್ಷತ್ರಿಯ ವೈಶ್ಯ ಶೂದ್ರ ಏನು ತೀರ್ಮಾನ ಮಾಡ್ತೇನೆ ಅಂತ ಅವು ಆಯ್ನ ಗುಣೋಲ ಆಯ್ನ ಕರ್ಮೋಲ ಐಕ ಅನುಸಾರವಾತ ಇನ್ನು ಬದಲಿಸೋಪಣೆ ಇತ್ತೆ ಕಲ್ಪಣೆಜಿದ್ದ ಜೋಕುಳು ನೂದಿತ್ತಿನ ಅಂತ ಸಮೇತ ಮಾನ್ತೆರೆಗಳ ಒಂದೇ ಮಾರ್ಕ್ ತಿಕ್ಕಂದು ಪರೀಕ್ಷೆ ಆಕ್ಳು ಆ ರೀತಿ ಆ ಪರೀಕ್ಷೆ ಬರೆಯೋರು ಆ ರೀತಿ ಮಾರ್ಕ್ ತಿಕ್ಕು ವಂಚನೆಯ ಏರೇಟ ಓವು ಸಂಪನ್ನವಾತುಂಡ ಐಕ ಅನುಸಾರವಾತ 4 ವರ್ಣನ ಸೃಷ್ಟಿ ಮಾಡ್ತೀವಿ ಮಾತ್ರ ಅವು ಕಾಲಾನುಗತಿಟ್ಟು ದಾಣೆ ಅಂಡೆ ಅವು ವರ್ಣೊಂದು ಅನುಪಣವು ಪೋತು ಜಾತಿಯ ಪದ್ಧತಿಗೆ ಬರ್ತಂಡೆ ಆ ಜಾತಿಯ ಪದ್ಧತಿಗೆ ನಮ್ಮ ದಿಂಜ ಮುಂದುವರಿತು ಬರ್ತದೆ. ಮಾನಸಿಕಾತ ನಮ್ಮ ಮಾಡ್ತಾ ಇರಲ್ಲ ಒಂಜಾತ ಸೇರುಣಿಗೆ ದಾಳ ತೊಂದರೆ ಇದೆ ಅಂಟ ನಮ್ಮ ಸಾಂಪ್ರದಾಯಿಕವಾದ ನಮ್ಮ ಪೂರ್ವಿಕರ ಅನುಸರಿಸುವಂತ ಬರ್ತನಕ್ಕಿಂತ ಹೋಗುಂಡ ಐನು ಕಾಪಾಡುವಂತ ಬರ್ತಂಡ ಮಾತ್ರ ನಂಗೆ ಶ್ರೇಯಸ್ಸಿಲ್ಲ ನಂಗೆ ಸುಖಲ ನಂಗೆ ನೆಮ್ಮದಿಲ್ಲ. ಅದಕ್ಕೋಸ್ಕರವಾದ ನಮ್ಮ ಚಿಂತನೆಗಳು ಬೇತೆ ಬೇತೆ ಸಗೋತ್ರಿಗಳು ನೋಡ್ಕೊ ಒಂಜಿ ಕುಟುಂಬ ಒಂದು ಬಂಡ ಜೀನು ನಿತ್ಯದ ಭಾಷೆ ಬಂದಾಗ ಜೀನು ಮಾಂತೇಟ್ಲ ಒಂಜೇ ಸಂಸ್ಕಾರ ಬೋಡುಗೆ ಮಾತ್ರ ಅವು ಪೂಜಿ ನರ್ಮಾಣಿ ಅತ ನರ್ಮಾಣಿ ಸಗೋತ್ರಿಗಳು ಅಂಟ ಸಮೇತ ನಮ್ಮಟ ಚಿಂತನೆಗಳು ಬೇತೆ ಬೇತೆ ಆತಕೊಂಡು ವ್ಯತ್ಯಸ್ತವಾಯಿನಂಚಿದ್ದ ಮಾನಸಿಕ ಸ್ಥಿತಿ ವ್ಯತ್ಯಸ್ತವಾಯಿನಂಚಿದ್ದ ಭಾವನೆಗಳು
വ്യത്യസ്തമായിരുന്ന സാമാജിക ചിന്തನೆ, വ്യത്യസ്തമായിരുന്ന ದೇಶೀಯ ಚಿಂತನೆ, ವ್ಯತ್ಯಸ್ತವಾಗಿನ ಧಾರ್ಮಿಕ ಚಿಂತನೆ, ಇದು ಇನ್ನಿತ ಕಾಲಘಟ್ಟಕ್ಕೆ ವ್ಯತ್ಯಸ್ತವಾಗಿನ ರಾಜಕೀಯ ಚಿಂತನೆ ಎಂದು ಮಾಡ್ತಾ ಸೇರ್ತಪ್ಪು ಮಾತ್ರ ಐನು ಮಾಡ್ತಾ ಬುಡ್ತು ಎಂಚ ಒಂಜಿ ಇಲ್ಲಾಳ ತೊಳೆ ಒಂಜಪ್ಪ ಬಾಲೆಗಳು ನಮ್ಮ ಪರಸ್ಪರ ಸೇರೋಣ್ಕೊಣ ವಿಧೇಯತ ವಿಚಾರಗಳು ಓಲ ಇದ್ದಂತೆ ಆ ಅಪ್ಪನ ಜೋಕ್ಲು ಎಂಕ್ಳು ಆಯ್ತಾ ನಂದೇನು ಒಳ ಎಂಕ್ಳು ಅಪ್ಪಮ್ಮೆಗೆ ಸಮರ್ಪಿತವಾಪನ ರೀತಿ ಜೀವನ ಒಳಪಡೋದು ಅಲ್ಲ ನಮ್ಮ ಸ್ವಂತ ಚಿಂತನೆಗಳು ಭಾವನೆಗಳಿಗೆ ಪ್ರಾಶಸ್ತಿ ಅಂಚನೆ ಒಂಜಿ ತರವಾಡಂದು ಬಂಟ ಆ ತರವಾಡಿಟ್ಟು ಬೇತೆ ಬೇತೆ ಇಲ್ಲಾಳು ಪುಟ್ಟನ ಚಿನ್ನ ಜೋಕ್ಲ ಅಂಟಲ್ಲ ಬೇತೆ ಬೇತೆ ಅಪ್ಪಗೆ ಪುಟ್ಟ ಜೋಕ್ಲ ಅಂತ ಸಮೇತ ನಮ್ಗೆ ತರವಾಡಿಗೆತ್ತನಿಗೆ ನಮ್ಮ ಅಪ್ಪನ ಸಾರೋಟೊಂದು ಧರ್ಮದೈವ ಆ ಧರ್ಮದೈವತ ಸಂತಾನಗಳಾತು ನಮ್ಮ ಮಾಂಟೆಲ್ಲ ಒಂಜೇ ಚಿಂತನೆ ತೊಡಗಿಸೋರು ಪ್ರಪಂಚೋಟ ತಾನು ಮಾತ್ರ ಅಂದು ಚಿಂತನೆ ಮಾಡ್ಕೊಳಕ್ಲಾಗಿ ಓಲ ಆಲೋಚನೆ ಒಳಪಡೆ ಅಗತ್ಯ ಇದೆ ಒಂಜಿ ವೇಳೆ ಜೀವನೊಟ್ಟು ಗೋಡಾಯಿನ ಚಿತ್ನ ಬದಲಾವಣೆಗಳು ಮಾಡ್ಬೋದು ನಮ್ಮ ಮಾಡ್ತಾ ಅಂಚತ್ತು ತಾನು ಮಾತ್ರ ಅಂದು ಚಿಂತನೆ ಒಳಪೆರಜಿ ನಂಗೆ ಸಮಾಜೋಟ ದಿಂಜ ಜವಾಬ್ದಾರಿ ಉಂಟು ಒಂಜಿ ಪಾರಂಪರ್ಯ ಚಿತ್ನ ಒಂಜಿ ಕುಟುಂಬ ಆತಿತ್ತಂತ ಅಥವಾ ಆ ಗ್ರಾಮ ಪರಿಸರಟ್ಟು ಯಜಮಾನ ಸ್ಥಾನ ಕುಂತೊಂದಿದ್ದ ಆರೂಢ ಆತಿತ್ತಂತ ಅಲ್ಲಿ ನಂಗೆ ಮನಸ್ಸು ಬತ್ತಲಕ್ಕೆ ನಿಂದು ಓಲ ಬೂಡ್ಚಿಂದ ತೀರ್ಮಾನ ಮಲ್ಪೇರಿದ್ದ ಅಂತ ಅವ ನಮ್ಮ ಮಲ್ಪನ ತಪ್ಪು ತೀರ್ಮಾನ ಇಡ್ತಾವ್ರ ಇಡೀ ಗ್ರಾಮಗೂ ಐನ ದುರಿತಗಳು ಬರು ಅವೇ ರೀತಿ ಆ ಗ್ರಾಮ ಒಟ್ಟು ನಂಗೆ ಉಪ್ಪಣಜಿದ್ದ ಪ್ರಾಶಸ್ತ್ಯ ಎಲ್ಲ ನಾಶ ಆಗ ಆ ರೀತಿ ಒಂಜಿ ಪರಂಪರೆ ಉಪ್ಪಣಜಿದ್ದ ತರವಾಡು ಹರಿಹರ ಕಾನು ಅಂತ ಅಪ್ಪ ಆ ತರವಾಡಿಟ್ಟು ಪೂರ್ವಿಕರು ಅನುಸರಿಸುವಂಥ ಸಂಪ್ರದಾಯಗಳು ಅಂತ ಉಂಡೋ ಕಾಲಸ್ಥಿತಿಗೆ ಅನುಸಾರವಾದ ನಂಗೆ ಪೂರ್ವಿಕರು ಮಟ್ಲಕ್ಕೆ ಆಪ್ಯಾರ ಆಪುಜಿಂದ ಅಂತ ಸಮಂಟ ಪತ್ರಂ ಪುಷ್ಪಂ ಫಲಂ ತೋಯ ಎಂದು ಭಗವಾನ್ ಶ್ರೀಕೃಷ್ಣ ಪಂಡ್ಲಕ್ಕಾನೆ ನಿನ್ನ ಶಕ್ತಿಗೆ ಅನುಸಾರವಾಗಿ ಆರಾಧನೆ ಮಾಡ್ತಂತ ಹೊತ್ತಂತಲೇ ಎಂಕೆ ಅವರು ಎಂಕೆ ತೃಪ್ತಿ ಉಂಟು ಮಾತ್ರ ಆ ಶಕ್ತಿ ತೊಟ್ಟು ನಿನ್ನ ಭಕ್ತಿಲ ಬೋಡು ಅಪ್ಪ ಆ ರೀತಿ ಇಟ್ಟು ನಮ್ಮ ಪೂರ್ವಿಕರ ಅನುಸರಿಸುವಂಥ ಹೊತ್ತಿನ ಸಂಪ್ರದಾಯ ಪರಂಪರೆಗಳು ಉಂಟು ಏನು ಅಂತ ಕಾಪಾಡುವಂಥ ತೋರಣ ಏನು ನಮ್ಮ ಜವಾಬ್ದಾರಿ ಆ ದೃಷ್ಟಿಟ್ಟು ಮೂಡು ಅನೇಕ ಪರಿವರ್ತನೆಗಳು ಅವರ ಇತ್ತಂದು ಇತ್ತೆ ನಿಕ್ಲೇ ಪಂಡಿ ರೀತಿ ನಮ್ಮ ಐನು ಮಾಡ್ತಾ ಮಲ್ತು ಸಾಧಿಸೋಯೋ ಐನ ಅಂತಿಮ ಘಟ್ಟುಳ್ಳು ನನ್ನ ಹರಿಹರ ಕಟ್ಟ ನನ್ನ ಉದ್ಧಾರ ಅವರ ದಾಲ ಬಾಕಿಜಿ ನಾನು ಐನು ಕಾಪಾಡುವಂತ ಬತ್ತಂತೆ ಯಾರು ಪನ್ನಗ ಬಂಡೇರಿ ಈರು ಬತ್ತದು ಆಯ್ನ ಅವಮಾನದ ನಿಮಿತ್ತೋ ಒಂಜಿ ನರ್ಮಾಣಿ ಬತ್ತದ ದಾಲ ಅವರ ಇಜ್ಜಿ ಒಂಜಿ ನರ್ಮಾಣಿ ಇಟ್ಟವ್ರು ಈ ಪ್ರಪಂಚದ ದಾಲ ಅವರ ಇಜ್ಜಿ ನಮಗೆ ಗ್ರಹಿಪಣೆ ಮಾತ್ರ ಕಾಕತಾಳೀಯ ಬಾತ್ ಕೆಲವೊಂಜಿ ಸಂದರ್ಭ ನಂಗೆ ಸಾಧನೆ ಬಳಕೆರಂಚಿತ್ನ ತೀರಾಂತರಂಚಿತ್ನ ಒಂಜಿ ವಿಚಾರ ಏನೋ ಒಂಜಿ ಮಹಾನುಭಾವರು ಬತ್ತತಾಯಿ ಕೂಡಲೇ ಅವು ಸಾಧನೆ ಒಳಪೆರಿತಂಚಿತ್ನ ಅವಕಾಶ ತಿಕ್ಕೊಂಡು ಉದಾಹರಣೆ ಅಂತ ಅವು ದೈವಿಕವಾಯಿನಂಚಿತ್ನ ಪ್ರೇರಣೆ ದೈವಿಕವಾಯಿನಂಚಿತ್ನ ನಿಮಿತ್ತ ಅಲ್ಲ ಭಗವಾನ್ ಶ್ರೀಕೃಷ್ಣದ ಆಯ್ತ ಮಂಡೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಧರ್ಮ ಗ್ಲಾನಿ ಆವಂಚಿದ್ದ ಸಂದರ್ಭ ಧರ್ಮ ಕ್ಷೀಣಿಸೋಪಂಚಿದ್ದ ಸಂದರ್ಭ ಧರ್ಮೋತ್ಥಾನಗೋಸ್ಕರವಾಗಿ ಏನು ಬೇತೆ ಬೇತೆ ರೂಪಟ ಅವತರಿಸೋಡಿ ಅಥವಾ ಬೇತೆ ಬೇತೆ ಆತ್ಮಟ್ಟು ಸೇರೋಣಿ ಅಪ್ಪ ಆ ರೀತಿ ಒಂಜಿ ಆತ್ಮಟ್ಟು ಸೇರೋಂತ ಭಗವಂತಿ ಬತ್ತದ ಪ್ರೇರಣೆ ಗೊರಿಗೂಡ್ಲೆ ಆ ನಂಗೆ ಮಳಪೇರ ತೀರಾಂದು ನೋಡ್ಬಿಡ್ಜಿತ್ತು ಒಂಜಿ ಕಾರ್ಯ ಉಂಡ ಇದು ಮಳಪೇರ ಅವಕಾಶವನ್ನು ಭಗವಂತಿ ಒದಗಿಸೋತು ಕೊಡ್ಲಿ ಐನು ಮಾಡ್ತಾ ಇತ್ತೆ ಆ ಭಗವಂತಿ ಒದಗಿಸೋತು ಕರ್ನಂಚಿತ್ತು ಒಂಜಿ ಸುಗಳಿಗೆ ನಮ್ಮೊಳ್ಳ ತರವಾಡ ಆರೂಢತೆ ವಿಷಯಟ ಅವಡ ಧರ್ಮದೈವ ವಿಷಯಟ ಅವಡ ಪರಿವಾರವಾಕಿತ್ತನಜಿತ್ತು ವಿಷಯ ನಾನು ಏರೆಗ್ಲ ನಮ್ಮ ಆಶ್ರಯಿಸೋಡ ಏನಂಜಿತ್ತು ಇದು ಮಲ್ಲ ಒಂಜಿ ತರವಾಡ ತಾಕು ಬುಕ್ಕೋದಿಯಾಗ ಆಶ್ರಯಿಸೋತು ತನ್ನ ಧರ್ಮದೈವತ ಕಾರ್ಯ ಮಾಡ್ತಂತ ತೋರ್ಪಡಿಸಿದ ಪರಿಸ್ಥಿತಿ ಇತ್ತೇಟ ಇತ್ತಂದು ಅವದಾನ ದೈವಿಕమైన ಪ್ರೇರಣೆ ಅವು ಬೋಡ್ಚಿಂದು ಭಗವಂತ ತೀರ್ಮಾನ ಅಂಡ್ ಅಡ್ ಕಾರಣ ನಿಕ್ಕಳಿಗೆ ಪ್ರತ್ಯೇಕವಾದ ಮಲ್ಪೇರಿತ್ತನಚಿತ್ತು ಒಂಜಿ ಅವಕಾಶ ಎಲ್ಲ ಪ್ರೇರಣೆ ಎಲ್ಲ ಬರ್ತಂದು ಐನು ಆ ಪ್ರೇರಣೆ ಬತ್ತನೆ ಮಾತ್ರ ಐನು ಒದಗಿಸೋರು ಇತ್ತನಚಿತ್ತ ಭಾಗ್ಯಲ ನಂಗೆ ಸಿಕ್ಕಿಂದು ಯಾಕಂದ್ರೆ ನನ್ನ ತುಂಬುಗು ಹಿರಿಯ ಐನಾಕ್ಳು ಮಾಡ್ತಾ ಹಿರಿಸ್ಥಾನಟು ಅಂತದ್ದು ನನ್ನ ಬರ್ಪಣಚಿತ್ತ ಪರಂಪರೆಗಳ ನಮ್ಮ ಶಾಸ್ತ್ರ ಮಾಡ್ಲಕ್ಕೆ ಮೂಲ ಧರ್ಮ ಇದ್ದಿನ ಅಂತ ನನಗೆ ಜೀವನಟ್ಟು ಓವುಲ ಒದಗಂತ ಈ ತರವಾಡಿಟ್ಟು ದೀಪ ಬೆಳಗುವಂತಿತ್ತು ಅಂತ ಈ ತರವಾಡಿಟ್ಟು ದೈವಿಕವಾದ ಕಾರ್ಯ ಸರಿಯಾಗುವಂತಿತ್ತು ನಾನು ಈ ತರವಾಡಿಗೆ ಸಂಬಂಧಪಟ್ಟಿದ್ದ ಕುಟುಂಬ ಸದಸ್ಯರು ಪ್ರಪಂಚದ ಮೂಲೆಟ್ಟಿದ್ದ ಸಮೇತದಲ್ಲಿ ಪರಿಪೂರ್ಣವಾದ ಸುಖ ನೆಮ್ಮದಿಟ್ಟು ತನ್ನ ಕರ್ತವ್ಯ ಪ್ರಪಂಚಟ್ಟು ಯೋಗ್ಯವಾದ ಜೀವನ ಒಳಪೆರಿತನ ಜಿತ್ನ ಅವಕಾಶ ತಿಕ್ಕು ತರವಾಡ ನಾಶ ಅಂಟ ತರವಾಡ ಆವಡ ಜಿದ್ದ ಕಾರ್ಯ ಆತಿಜಿದ್ದ ಅಂಟ ಐನ ಶಾಖೆಗಳು ಆಗ್ತಿತ್ತಂತಲೂ ಪ್ರಪಂಚದ ಮೂಲೆಟ್ಟಿತ್ತಂತಲೂ ಐನ ದುರಿತಗಳು ಗೋಚರವು ಯಾಕಂದ್ರೆ ನಮ್ಮ ಪರಂಪರೆ ಇದು ನರತ ಪರಂಪರೆ ತಾಕ್ಲಾಗಿ ಧರ್ಮದ ಬಗ್ಗೆ ಬೋಡಾಯಿನ ಜ್ಞಾನ ಪೂಜಿ ಈ ತರವಾಡದಾಯ್ತೋ ಅಲ್ಲ ಧರ್ಮದೈವದಾಯ್ತೋ
ಮುಡಿಪುದಾಯ್ತು ಒಂದು ಮಾಡಿದ ದಾಯಿಗೆ ಬೆಳ್ತೊಂಡು ತೋರ್ಪಣೆ ನೆಡ್ತಾವ್ರ ನಂಕದಾಯ್ತು ಪ್ರಯೋಜನ ಒಂದು ದಾಯಿ ನಮ್ಮ ಬೆಳ್ತೊಂಡು ಹೊರಡು ನೋಡ್ಕೊಂಡು ಚಿತ್ತ ಮಾಡ್ತಾ ನನ್ನ ತಾಕ್ಲೆಗೆ ಆತು ಗೋಡಾಯಿನ ಚಿತ್ತ ಒಂಜಿ ಧರ್ಮ ಶಿಕ್ಷಣ ಸಿಕ್ಕೊಂಡು ಚಿತ್ತ ಅವಕಾಶ ಇದೆ ನಮ್ಮಟ ಅಪ್ಪ ಕುಟುಂಬ ಹಿರಿಯ ಸದಸ್ಯರನ್ನಗಳು ಎದುರು ಅಂತದೆ ನರತ್ತಾಕ್ಲೆಗ್ಲ ನೇನು ಪಾಲನೆ ಬೆಳ್ತೊಡ್ತವನೇ ಇರ್ತದೆ ಪರಿಪೂರ್ಣವಾಯಿನ ಚಿತ್ತ ಚಿಂತನೆ ಜಾಗೃತವಾದ ಪೂರಕವಾಯಿನ ಚಿತ್ತ ಮಾರ್ಗದರ್ಶನ ಒಟ್ಟಿಗೆ ಎಂಚ ಈ ಬುಕ್ ಕುಂಬಳೆಗೆ ಸೀಮೆಗೆ ಸಂಬಂಧಪಟ್ಟಂತ ಚಿತ್ತ ಒಂಜಿ ಗ್ರಾಮ ಒಟ್ಟು ಈ ದೈವತ ಭಂಡಾರ ಹೋತು ನಿಂಜಾಗಿ ಪೂರ್ಣ ಹಾಕೊಂಡು ಗ್ರಾಮ ನೋಡ್ಕೊಂಡು ಪೂರ್ಣವಾತಿತ್ತಂಡ ಮಾತ್ರ ಗ್ರಾಮಸ್ಥೇರ್ಲ ಪೂರ್ಣ ಹಾಕೊಳ್ಳಿ ಆ ವಿಚಾರಣೆ ಮಾಡ್ತಾ ತೆರೆಯುವಂಥ ನನ್ನ ದುಂಬುಗೆ ಮಾಡ್ತಾ ಇರಲ್ಲ ಐಕ್ಯ ಮತ್ತು ಆ ದೈವಿಕವಾದ ಆರಾಧನೆ ನಮ್ಮ ನಿಶ್ಚಯ ಮಾಡ್ಕೊಳಕ್ಕನೆ ಮೂಡಿತೆ ಪ್ರತಿಷ್ಠಾ ಕಾಲಟು ನಮ್ಮೊಂಜಿ ನಮ್ಮ ದುಂಬುಗೆ ಮಳ್ತೊಂದು ತೋರ್ಪಂಚಿತ ಕಾರ್ಯಗಳನ್ನು ನಿಶ್ಚಯ ಮಾಡ್ತಾರೆ ಕಾರಣ ಆಚಾರ್ಯದ ಬಸ ಆಮ್ರಾಯ ಜಪ ನಿಯಮೇನ ಚ ಉತ್ಸವ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚದ ಅಂತ ಶಾಸ್ತ್ರವನ್ನು ತಂತ್ರಿಗಳು ಸಮರ್ಪಣಾ ಭಾವಡ್ತಾರ ಪ್ರತಿಷ್ಠೆ ಮಾಡ್ತಾರೆ ಕುಟುಂಬ ಸದಸ್ಯರು ಮಾಡ್ತಾ ಇರಲ್ಲ ಬರ್ಪಣಜಿಂದ ಭಕ್ತಾದಿಗಳು ಮಾಡ್ತಾ ಇರಲ್ಲ ದೈವಿಕವಾದ ನಾಮಸ್ಮರಣೆ ಮಳ್ತೊಂದು ತಕ್ಕೋಡು ಆ ದೈವಿಕವಾದ ಸನ್ನಿಧಿನ ನಮ್ಮ ಮಳ್ತೊಂದು ತೋರೋಣ ಕರ್ತವ್ಯ ಪರಂಪರೆಗಳನ್ನು ನಿಯಮಬದ್ಧವಾದ ನಮ್ಮ ಪಾಲಿಸುವಂತ ಬರೋದು ಉತ್ಸವವನ್ನು ಅನ್ಪಣಜಿತ್ತು ಅವು ಕೇವಲ ಆಡಂಬರಗ ಆತಿಪ್ಪ ಅಂತೆ ಧರ್ಮಕ್ಕೆ ಸಲ್ಲೋಣ ರೀತಿಯಲ್ಲಿ ಉತ್ಸವ ಕೂಡ ಆ ಸಂದರ್ಭಟ್ಟು ಮಾಡ್ತಾ ಇರಲ್ಲ ಗೋಡಾಯಿನ ಜೊತೆ ಅನ್ನದಾನಗಳು ನಡ್ಕೊಂಡು ಅಂಟ ಮಾತ್ರ ಕ್ಷೇತ್ರ ವೃದ್ಧಿಸ್ತು ಪಂಚದ ಈ 5 ವಿಷಯ ಇರ್ತಾವ್ರೆ ಅಂತ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿ ಹಾಕೊಳ್ಳಿ ಅಪ್ಪ ಆ ನಿಯಮ ನೋಡ್ಪಣಿಗೆ ಪ್ರಾಧಾನ್ಯತೆ ಕೊಡ್ತದೆ ಆ ನಿಯಮನ ತೀರ್ಮಾನ ಮಾಡ್ತಾರೆ ಅಧಿಕಾರ ತಂತ್ರಗಳಿಗೆ ಕೂಡ ಒಂದೇ ದಿವಸ ಪ್ರತಿಷ್ಠೆ ತಾನಿ ಮಾತ್ರ ದೈನಂಟ ಪ್ರತಿಷ್ಠೆ ತಾನಿ ತಂತ್ರಿಗಳು ದೇವ ಪಿತೃ ನೋಡ್ಪಣಿದ ಸ್ಥಾನವನ್ನು ಪಡೆಯೋಣ ದೇವರಿಗೆ ಅಮ್ಮೇರ್ನ ಸಾರ ಉಂಟೋತದ ತಂತ್ರಿಗಳು ಪ್ರಕ್ರಿಯೆ ಮಾಡ್ಕೊಂಡು ಇರ್ತಾವ್ರ ಕೋಡೆಲ್ಲ ಎಂಕ್ಲಿಗೆ ಮಾಡ್ತಾರೆ ಅವಕಾಶ ಇದೆ ಎಲ್ಲೆಲ್ಲ ಮಾಡ್ತಾರೆ ಅವಕಾಶ ಇದೆ ಈ ರೀತಿಯ ದಿವಸ ನಂಗೆ ಮಾಡ್ತಾರಲ್ಲ ಸೇರ್ತೊಂದು ತೀರ್ಮಾನ ಮಾಡ್ತಾನೆ ಇದೆ ದೈವ ತಳ್ಳುಕೊಂಡು ಇಂಚಿಂಚೆ ನಡ್ತೊಂತ ಬರ್ತಾರೆ ಆಡಿಗೆ ಪರಿಪೂರ್ಣ ತೃಪ್ತಿ ಟುಕ್ಕೊಂಡು ನೋಡ್ಕೊಂಡು ಪಾತ್ರೆ ಮನೆಯರ ತಂತ್ರಗಳಿಗೆ ಅವಕಾಶ ಉಂಟು ಕರಿತಾನೆ ಇದೇ ಆ ನಿಯಮ ನಿಶ್ಚಯ ಮಾಡ್ತೊಂಡು ಮಾಡಿ ಅವು ನಮ್ಮ ನಿಶ್ಚಯ ಮಳ್ತೊಂಡು ಆ ಮಳ್ತೊಂಡಿ ಪ್ರಕಾರ ನೀವು ಮಾಡ್ತಾ ಇರಲ್ಲ ಇದು ಕಾಪಾಡುವಂತ ಬರ್ಪಾಡಿಗೆ ದೈವಿಕ ಶಕ್ತಿಗಳು ಪರಿಪೂರ್ಣವಾದ ಅನುಗ್ರಹ ಪಡೆದು ನೀವು ಮನಸ್ಸ ಪ್ರಾರ್ಥನೆ ಮಾಡ್ತೊಂದು ಶುಭಾಶೀರ್ವಚನ ಬಂತು
कोटि समप्रभा निर्विघ्नं कुरु मे देव सर्वकार्येषु
विद्यादानं च देहि मे गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। शान्ताकारं भुजगशयनं पद्मनाभं सुरेशं विश्वदारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्यानगम्यं वन्दे विष्णुं भवभयहरं सर्वलोकैकनाथं। ಧನ್ಯವಾದಗಳು. ಎಂಗ್ಲನಲ್ಲ ಮಾತನಲ್ಲ ದೊಡ್ಡ ಸಹಾಯತಡು ಅಂದರೆ ಹರಿಯರ್ಕ ಚಾವಡಿ ಕಟ್ಟದಿರಿ ಬುಕ್ಕ ಹರಿಯರ್ಕದ ಮಗ ಮಟ್ಟ ಮೇಲೆ ಆ ಎಂಗ್ಲನ ಬಲಿ ದಿವಂಗತ ಸರಳಾ ಜೀರೈ ಸರಳಾ ಗುಡ್ಡಪ್ಪ ರೈ ಆರ್ನ ಮಗೆ ಗಣೇಶ್ ರೈ ನ ದೇಣಿಗೆ ಮಲ್ಲ ದೇಣಿಗೆ ಕೊಡ್ತಿರಾರು ಆರ್ಲ ಬುಕ್ಕ ಎಂಕ್ಲ ಬುಕ್ಕ ಎಂಕ್ಲ ಹರಿಯರ್ಕದ ಕುಟುಂಬದ ಸೇರಿದು ಈ ಭವ್ಯವಾಯಿನ ಭಾರಿ ಪ್ರಾಚೀನತ ಪಂಡಂದು ಬಳ್ಳಾರ್ನ ಕಾಲದ ಬತ್ತಲ ಪರತು ಇತ್ತಲ ಐನ್ ಕಟ್ಟದು ಐಕ್ಯ ಇತ್ತೆ ಪೊರ್ಲದ ರೂಪ ಗೊತ್ತು ಸ್ವಲ್ಪ ಒಂದು ಇತ್ತೆ ಬೇರೆ ಬುಕ್ಕ ಸ್ವಲ್ಪ ಗ್ರಾಮದ ಪ್ರತಿಯೊಂದು ಈಗ ಕಲ್ಲು ಹುಟ್ಟಿದೆಯೋ ಬುಕ್ಕ ಎಂಗ್ಲ ಪೂಕರದ ಒಂದೇನು ಪೂರ 6ನೇ ಟೈಮ್ ರಾತ್ರಿ ಬುಕ್ಕ ತಂತ್ರಿ ಎಂಕ್ಲನ ಕುಂಟಾರ ತಂತ್ರಿ ನೇತೃತ್ವಡು ಎಂಕ್ಲ ಅಷ್ಟಮಂಗಳ ಪ್ರಶ್ನೆ ನೀಡಲಿ ಐತೆ ಆರ್ನ ನೇತೃತ್ವ ಎಂಕ್ಲಿಗೆ ಇಂಚಿಂಚ ನಿಗ್ಲು ಮಲ್ಪೋಡು ಒಂದು ಇಲ್ಲಿನ ಕಟ್ಟ ಹೊಡೋದು ಬಂದರೆ ಇಲ್ಲಿನ ಕಟ್ಟಬಣ್ಣ ಏರು ಕಟ್ಟಬಣ್ಣ ಆಡಲಿ ಅಪ್ಪಗ ಎಂಕ್ಲ ಸುರುಡು ಬಂಡು ಎಂಕ್ಲನೇ ಒಂದು ಅಪ್ಪ ಜೋಕ್ಲು ಕಟ್ಟಬೋ ಈ ಇಲ್ಲಿನ ಹೊಡೆದು ಅಂಚ ಎಂಕ್ಲನ ಅಮ್ಮೆರು ಕರ್ನೂರು ಗೊತ್ತು ದಿವಂಗತ ರಾಮಣ್ಣ ಶೆಟ್ರು ಆರು ದುಂಬೆ ಈ ಇಲ್ಲಿನ ವಯಸ್ಸನ್ನಾನೆ ಪಂತೇರು ನಿಮಗೆ ದುಡ್ಡುದಾನ ತಾಪತ್ರಣ ಎನ್ನ ಒಂಜಿ ಭೂಮಿ ಅಲ್ಪ ಕರ್ನೂರು ಉಂಡು ಐನು ಮಾರ್ದ ಕಟ್ಟಲೆ ಅವಳ ಯಾರು ಇಟ್ಲು ಅವು ಯಾರಂತ ಇಟ್ಲೇ ಕೈರ್ದು ಸುಮಾರು ದುಡ್ಡು ಬಾಡ್ಯೋ ಕಡೆಗೆ ಕುಟುಂಬದಾಗೆಲ್ಲ ಸ್ವಯಂ ಪ್ರೇರಿತ ವಾತ್ ದುಡ್ಡು ಕೊಡ್ತೇವೆ ಅವು ಎಂಕ್ಳಿಗೆ ಭಾರಿ ಪೊರ್ಲುಡು ಕೊಂಡ ಈ ಕೆಲಸದಲ್ಲಿ ಈ ವಿಶಾಲ ಜಾಗೇನು ಸರಿ ಮಾಡ್ತೇವೆ ಮಾತೇನಲ್ಲ ದುಡ್ಡು ಪೂರ್ಣ ಇರ್ದಾತೆ ಇದು ಇತ್ತೆ ಸರಿಯಾದ ತೋಜುಡು ಬುಕ್ಕ ಮುಲ್ಪ ತುಂಬು ಹರಿಯರ್ಕ ಜತ್ತಪ್ರೇಕ್ಲಿ ಪುನಗ ಈ ಇಲ್ಲಿ ಸಾಧಾರಣ ಅಜಿಪ್ಪೋ ಎಲ್ಪ ಜನ ಸಾಂಘಿಕ ಜೀವನ ನಡೆದುಕೊಂಡಿದ್ದೇವೆ ಆರ್ನ ಕಾರ್ಬಾರ್ ಬಂಡ ಅವು ಇಡೀ ಕುಟುಂಬದ ಒಂಜಿ ಇಡೀ ಕುಟುಂಬದಲ್ಲಿ ಸೇರ್ತಿನ ಹರಿಯರ್ಕ ಜತ್ತಪ್ರೇಕ್ಲಿನ ಕಾಲೋಡು ಮಾತ್ರ ಭಾರಿ ಪೊರ್ಲುಡು ಕರಿತೇನೆ ಬೊಕ್ಕ ಹರಿಯರ್ಕ ತರವಾಡು ಇಲ್ಲದ ಪೂರ ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಟಾರು ರವೀಶ್ ತಂತ್ರಿ ಆರು ಪನ್ನಲೆ ಕೊಡಿ ಆರ್ನ ಆದೇಶದ ಪ್ರಕಾರ ಹರಿಯರ್ಕ ತರವಾಡು ಇಲ್ಲದ ಅಭಿವೃದ್ಧಿ ಕಾರ್ಯಕ್ರಮವನ್ನು ಆರ್ನ ಮಾರ್ಗದರ್ಶನ ಪ್ರಕಾರ ನಡೆದದ್ದು ಬತ್ತಲು ಇನಿ ನಮ್ಮ ಉದ್ದೇಶಿತ ಇನಿ ಈ ದಿಕ್ಕಿ ಧಾರ್ಮಿಕ ಪ್ರವಚನ ಕೊರಿಯ ಉಳ್ಳೇರಾರು ಆರೆಗೆ ಈ ಕುಟುಂಬದ ಪರವಾತು ಏನು ಸ್ವಾಗತ ಬಯಸುತ್ತುಳ್ಳೆ ಫಲಪುಷ್ಪ ಕೊರದು ಇಡೀ ಕುಟುಂಬದ ಪರವಾದ ಸೇರಿಂಚಿ ಮಾತ ಭಗವದ್ಭಕ್ತರ ಪರವಾದ ಪರಮಾತ್ಮ ಪೂಜ್ಯ ಸ್ವಾಮೀಜಿಗಳಿಗೆ ಗೌರವಾರ್ಪಣೆ ಮಾಡಿಕೊಡುವುದು ವಿನಂತಿ ಮಾಡ್ಕೊಂಡು ಬರೆಯರುಳ್ಳರು ನಮ್ಮೊಟ್ಟಿಗೆ ಬರೆಯರುಳ್ಳರು ಆರೆಗಳ ಕುಟುಂಬದ ಪರವಾತ ಸ್ವಾಗತವನ್ನು ಬಯಸುತ್ತುಳ್ಳೆ ತರವಾಡು ಇಲ್ಲದ ಗೃಹ ಪ್ರವೇಶ ಬೆದ್ರಡ್ಕ ರಮೇಶ್ ಕಾರಂದ್ರ
ಬೆದರಡ್ಕ ರಮೇಶ್ ಕಾರಂತರು ಖ್ಯಾತ ವಾಸ್ತುಶಿಲ್ಪಿ ಆರು ನಮ್ಮೊಟ್ಟಿಗೆ ಬರೋಳಿತ್ತಿನ ಆರು ಇತ್ತ ಬತ್ತಿಜರು ಆರು ಇದ್ದಂತಿ ಪುಣನೆ ಆರೆಗಳು ಒಂಜಿ ಸ್ವಾಗತ ಬಯಸೊಂದುಲ್ಲೆ ಬೊಕ್ಕೊರಿ ಅತಿಥಿ ನಮ್ಮ ನಂಗೆ ಮಾತೆರೆಗಳ ಪರಿಚಯ ಪುತ್ತೂರದ ರತ್ನ ಅವತ್ತಂತೆ ಸಹಕಾರಿ ರತ್ನನು ಪಡೆಯಂಚಿ ಸಹಕಾರಿ ರತ್ನ ಶ್ರೀ ಸೀತಾರಾಮ ರೈ ಸಂಚಾಲಕರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆದ ಸವಣೂರು ಆರೆಗೆ ನಮ್ಮ ಕುಟುಂಬದ ಪರವಾತು ಹಾರ್ದಿಕ ಸ್ವಾಗತ ಬಯಸುತ್ತಿಲ್ಲ. ನಮ್ಮ ಏರು ನಮ್ಮ ಮಾಜಿ MLA ಶಕುಂತಲಾ ಟಿ ಶೆಟ್ಟಿ ರೆಡ್ಡು ಸರ್ತಿ MLA ಏನಾರು ಪುತ್ತೂರು ಆರೈತ ಬರೋಳಿತ್ತು ಆರು ಬತ್ತಿಜೇರಿ ಆರ್ನ ನೆಟ್ಟೆ ಆಬ್ಸೆನ್ಸಿಡೆ ಆರೆಗೆ ಸ್ವಾಗತನು ಕೊಂಡೊಂದುಲ್ಲೆ ಬುಕ್ಕೊಂಜಿ ನಮ್ಮ ಮಲ್ಲ ಅತಿಥಿ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಮಾಜಿ MLA ನಮ್ಮೊಟ್ಟಿಗೆ ಆಸೀನರು. ಮಲ್ಲಿಕಾ ಪ್ರಸಾದ್ ನೆಟ್ಟಣಿಗೆ 300 ಗ್ರಾಮದ ಮೇಣಾಳ ಇಲ್ಲದಾರು ಅರಿಯರ್ಕಗಳ ಮೇಣಾಳುಗಳ ಭಾರಿ ತುಂಬುದ ಸಂಬಂಧ 6 MLA ಆದ ಇಪ್ಪುನಗ ಪುತ್ತೂರು ಕ್ಷೇತ್ರ ಮಸ್ತ್ ಅನುದಾನ ಒದಗಿಸ್ತಾರೆಂದು ಸುದ್ದಿ. ಆರಂಚಿ ಕಳಂಕ ರಹಿತ ರಾಜಕಾರಣಿ ಜನಕುಲ ಒಂಜಿ ಕಳಂಕ ರಹಿತ ರಾಜಕಾರಣಿ ಬಂಡದ ಜನಕುಲಿನ ಅಭಿಪ್ರಾಯ ಆರೆಗೆ ಅರಿಯಡ್ಕದ ಕುಟುಂಬದ ಸಂಸಾರದ ಪರವಾತ್ ಹಾರ್ದಿಕ ಸ್ವಾಗತ ಬಯಸುವುದಿಲ್ಲ. ಹಿರಿಯರಾಯಿಂಚಿ ಎನ್ನ ಬಾವೆ ಕರ್ನೂರು ಗುತ್ತು ನರಸಿಂಹ ಪಕ್ಕಳೇರು ಅನುವಂಶಿಕ ಮುಕ್ತೇಶ್ವರರು ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರಮಂಗಿಲು ಆರೆಗಳ ಕುಟುಂಬದ ಪರವಾತ್ ಹಾರ್ದಿಕ ಸ್ವಾಗತ ಮಾಡ್ತದಿಲ್ಲ. ಎನ್ನ ಸೋದರ ಭಾವೆ ಪಣ್ಣಗುತ್ತು ಕೃಷ್ಣರೇಖಲು ಮುಲ್ಪ ಪುಟ್ಟನ ಹಿರಿಯರು ಅಂಚಾದ ಆರೆಲ್ಲ ಮಿತ್ತುಕೊಳ್ಳೋದು ಎಂಕ್ಲು ಮರ್ಯಾದೆ ಗೊತ್ತುಕೊಳ್ಳೋದು ನಮ್ಮೊಟ್ಟಿಗೆ ಉಳ್ಳೇರು ಆರ್ನ ಬಾಲ್ಯ ಜೀವನನು ಈ ಹರಿಯರ್ ಕಡೆ ಕರಿನಾರು ಮುಲ್ಪ ಮಾತಾಡೋದು ಎಂಕ್ಲರದು ಪೂರ ಜಾಸ್ತಿ ವಿಷಯನು ಈ ಹರಿಯರ ಬಗ್ಗೆ ಯಾರೇ ಗೊತ್ತಿದ್ರು. ಆರ್ನ ಅಮ್ಮೆ ಆರ್ನ ಫಾದರ್ ದಿವಂಗತ ಹರಿಯರ್ಕ ಜತ್ತಪ್ರೈಕಲು ಎಂಕ್ಲರ ಸೋದರ ಮಾವೆ ಆರೆಗಳ ಈ ಕುಟುಂಬದ ಪ್ರೀತಿಪೂರ್ವಕ ಸ್ವಾಗತ. ಬುಕ್ಕ ಎಂಗ್ಲ ಯಜಮಾನಿ ನಾರಾಯಣ ರೈಕಲ ಭತಿಜರು ಆರ ಬರ್ತೇನೆ ಆರೆಗೆ ಸ್ವಾಗತ ಮಾಡ್ತೊಳ್ಳೆ ಆರ್ನ ಮೆಗಿ ಗಿರೀಶ್ ರೈಕಲು ಎಂಗ್ಲ ಪ್ರೀತಿದ ಸಮ್ಮನ ಬಣ್ಣ ಎಂಗ್ಲ ಹರಿಯರ್ಕರು ಆ ಟೈಮಡು ಮಲ್ಲ ಎಜುಕೇಟೆಡ್ MA LLB ಆತ ಗೌರ್ಮೆಂಟ್ ಜಾಬ್ ಇತ್ತದೆ ವಿಧಾನಸೌಧ ಭಾರಿ ಮಲ್ಲ ಪೋಸ್ಟ್ ಆರೆ ಕೆಲಸ ಮಾಡ್ತಿದ್ದಾರೆ. ಆರೆಗಳ ಈ ಕುಟುಂಬದ ಪರವಾತ್ ಏನು ಸ್ವಾಗತವನ್ನು ಬಯಸುತ್ತಿಲ್ಲ. ಕೆದಂಬಾಡಿ ಬೂಡದ ಯಜಮಾನಿ ಚಂದ್ರಹಾಸ ಬಲ್ಲಾಲ್ ನಮ್ಮೊಟ್ಟಿಗೆ ಉಳ್ಳೇರು ದಾಯಬಂಡ ಚಂದ್ರಹಾಸ ಬಲ್ಲಾಲ ಕೆದಂಬಾಡಿ ಬೂಡುಗಳ ನಂಗೆ ಭಾರಿ ಮಲ್ಲ ಸಂಬಂಧ ಉಳ್ಳದು ಎಕಡೆ ಬಂಡೇನು ಆರೆಗಳ ಮುಕ್ಕೊಂದು ಕುರ್ಸು ತೀಡ್ತಂದು ಆರೆಲ್ಲ ಕುರ್ಸು ತೀರ್ದು ಮರ್ಯಾದೆ ಕೊಡ್ತದೆ ಎಂಕ್ಲು ಮರ್ಯಾದೆ ಉಡುತ್ತು ಒಯ್ತಲ ಇಜ್ಜೋ ಅಂಚಿನ ಒಂಜಿ ಕುಟುಂಬ ಸಂಸಾರ ಎಂಕ್ಲು ಪಕ್ಕ ಕೆದಂಬಾಡಿ ಬೂಡದ ಹಣ್ಣು ಎಂಕ್ಲ ತರವಾಡಿ ಇಲ್ಲದ ಹಿರಿಯ ವ್ಯಕ್ತಿ ಯಜಮಾನೆ ಹರಿಯರ್ಕ ಸುಬ್ಬಯ್ಯ ಶೆಟ್ಟಿ ಎನ್ನ ಪಳೆ ಆರೆಗಳ ನಮ್ಮೊಟ್ಟಿಗೆ ಉಳ್ಳೇರಿ ಆರೆಗಳ ಏನು ಸ್ವಾಗತವನ್ನು ಬಯಸೊಂದಿಲ್ಲ. ತರವಾಡಿ ಇಲ್ಲದ ಗೀತಾನಂದ ಅಡಪೇರಿ ಎಂಕ್ಲನ ಪೊದುವೇನೆ ಎನ್ನ ಹರಿಯರ್ಕ ಜತ್ತಪ್ಪ ಎಂಕ್ಲನ ಪುಲ್ಲಿನ ಆರೆ ಮದ್ಮೆ ಆತನೆ ಅಂಚ ಆರು ಮೂಲ ಭಾರಿ ಒಂದು ಆರ್ಕಿಟೆಕ್ಚರ್ ಬಾತು ಮಲ್ಲ ಬಿಲ್ಡಿಂಗ್ ಕಟ್ಟಾರೆ ಅಂಚ ಆರು ಮುಲ್ಪ ಕೆಲವು ವರ್ಷ ಮುಕ್ಕು ಸಿವಿಲ್ ಇಂಜಿನಿಯರ್ ಸೂರಜ್ ನಾಯರ್ ಮುಲ್ಪ ಪೂರ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ ಮಾಡ್ತಿದ್ದಾರೆ. ಆರೆಗಳ ಆರು ಮತ್ತಿಗೆ ಯೋಜನೆ ಆರೆಗಳ
ನಮ್ಮ ಹರಿಹರ ಕುಟುಂಬದ ಪರವಾದ ಸ್ವಾಗತ ಬಯಸೋಳೆ ಎಂಕ್ಲಿನ ಲೆಪ್ಪುಗು ಮತ್ತು ಮುಲ್ಪ ಆಸೀನರಾಯಣ ಪೂರ ಗಣ್ಯರೆಗಳ ಕುಟುಂಬ ಸಂಸಾರಗಳ ಸಂಬಂಧಿಕರೆಗಳ ಪಾತ ಕುಟುಂಬದ ಪರವಾದ ಹಾರ್ದಿಕ ಸ್ವಾಗತ ಬಯಸೋದಿಲ್ಲ. ಸುದ್ದಿ ಮಾಧ್ಯಮ ಛಾಯಾಗ್ರಾಹಕರಿಗೆ ದೃಶ್ಯ ಮಾಧ್ಯಮದಗಳಿಗೆ ಮತ್ತು ಸ್ವಾಗತವನ್ನು ಬಯಸೋದಿಲ್ಲ. ಸಂಬಂಧಿಕರಿಗಳ ಸ್ವಾಗತ ಬಯಸೋದಿಲ್ಲ. ಇತ್ತೆ ಶಕುಂತಲಾ ಶೆಟ್ಟಿ 2 ಸರ್ತಿ MLA ಆಯ್ನಾರು ಆರೆಗೆ ಸ್ವಾಗತ ಬಯಸಂದ್ರೆ ಸಾಧ್ಯನೇ ಐತಿ. ದಯವಿಟ್ಟು ಎದುರು ಸ್ವಾಗತ ಬಯಸ್ತಾರೆ. ಆರೆಗಳ ಈ ಕುಟುಂಬದ ಪರವಾದ ಏನು ಹರಿಹರ ಕುಟುಂಬದ ಪರವಾದ ಸುಸ್ವಾಗತವನ್ನು ಬಯಸೋದಿಲ್ಲ. ಹಂಗೊಂಡು ಎಲ್ಲ ಈ ಸ್ವಾಗತ ಹರಿಹರದ ಲಕ್ಷ್ಮಣ ಶೆಟ್ಟರ್ಗಳ ಹಿರಿಯಗಳ ಸ್ವಾಗತ. ಇತ್ತೆ ವೇದಿಕೆ ಪತ್ರಂಚಿನ ಬಿನ್ಯರಿಗೆ ಮಾತೆರೆಗಳ ಮಲ್ಲಿಕಾ ಶೆಟ್ಟಿಗೆ ವಿನೋದ್ ಮಲ್ಲಿಕಾ ಭಂಡಾರಿಗೆ ಹರಿಹರ ವಿನೋದ್ ಕುಮಾರ್ ಶೆಟ್ಟಿ ದಯವಿಟ್ಟು ವೇದಿಕೆ ಬರಡು. ಸವಣೂರು ಸೀತಾರಾಮ ರೈಕಳಿಗೆ ಶಾಲು ಪಾಡ್ದು ಗೌರವ ಅರ್ಪಣೆ ಮಾಡಿಕೊಡೋದು ಹರಿಹರ ವಿನೋದ್ ಕುಮಾರ್ ಶೆಟ್ಟಿರ ವಿನಂತಿ ಮಾಡ್ತೇವೆ. ಮಾಜಿ ಶಾಸಕಿ ಮಲ್ಲಿಕಾ ಪ್ರಸಾದ್ ಮೇರೆಗೆ ಕುಮುದ LN ಶೆಟ್ಟಿ ಅವರ ಶಾಲೆ ಪಾಡ್ದು ಹೂಕೊರ್ದು ಗೌರವ ಅರ್ಪಣೆ ಮತ್ತೊಂದು. ನರಸಿಂಹ ಪಕ್ಕಳ ಮೇರೆಗೆ ಡಾಕ್ಟರ್ ದೀಪಕ್ ರೈಕ್ಲೆ ತಾಲೂಕು ಆರೋಗ್ಯಾಧಿಕಾರಿ ಹರಿಹರ ದೀಪಕ್ ರೈಕ್ಲೆ ಶಾಲೆ ಪಾಡ್ದು ಗೌರವ ಅರ್ಪಣೆ ಮಲ್ಪಡು. ಕಿಶೋರ್ ಕುಮಾರ್ ಶೆಟ್ಟಿ ಮೇರೆ ಗೂಡು ಚಂದ್ರಹಾಸ್ ಬಲ್ಲಾಲೆಗೆ ಶಾಲೆ ಪಾಡ್ದು ಗೌರವ ಅರ್ಪಣೆ ಮಲ್ಪಡು. ಕೃಷ್ಣ ರೈಕ್ಲೆಗೆ ಪ್ರೀತಮ್ ಹರಿಹರ ಸುಭಾಷ್ ರೈಕ್ಲೆ ಗೌತಮ್ ನಮ್ಮ ಆರ್ಕಿಟೆಕ್ಟ್ ಗೀತಾನಂದ ಅಡಪೆರೆಗೆ ಗೌತಮ್ ಬೇರೆ ಮೊಂಟಮೆಡಿ ಕುಲ್ದಿನ ಮಾತ ಬಿನ್ನೆರೆಗೆ ಗೌರವ ಅರ್ಪಣೆ ಮಲ್ತೊಂಡ ಸೇರಿಂಚಿ ಮಾತ ಬಂದುಲೆ ಇನ್ನಿತ ಸಭಾ ಕಾರ್ಯಕ್ರಮವನ್ನು ಬೊಳ್ಪು ಪೊತ್ತಾದು ಮಲ್ಲ ಬಿನ್ನೆರ್ನ ಸೇರಿಗೆಡು ಪರಮ ಪೂಜ್ಯ ಸ್ವಾಮೀಜಿಗಳು ಅಂಚನೆ ಕುಂಟಾರು ರವಿಶ ತಂತ್ರಿಗಳು ಈ ಪೊರ್ಲು ಪೊಲಿಕೆದ ಈ ಸಭಾ ಕಾರ್ಯಕ್ರಮವನ್ನು ಉದಿಪನ ಮಲ್ತೊಂದುಲ್ಲೆ. शत्रुबुद्धि विनाशाय दीपज्योतिर्नमोस्तुते दीपज्योतिर्नमोस्तुते शुभं कुरु त्वं कल्याणम् आरोग्यं धनसम्पदः. कमंडलं पद्मकरेण शंखं चक्रं गदाभूषितभूषणाढ्यं श्रीपादराजं शरणं प्रपद्ये. यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकं. जय हनुमान जय हनुमान जय हनुमान. प्रीतिद भगवद्भक्तरे ಬಂಜಿಡೊಂಜಾತ್ ಅಜನಾಪನಂಚನ ಪೊರ್ತಂದು ನೆನ್ಪುಂಡು ಧಾರ್ಮಿಕ ಸಭೆತ ಪೊರ್ತುಂದು ಅತ್ತು ಒಂಜಾತ್ ಬಂಜಿಗೆ ಬಡವು ಒಂಜಾತ್ ಒಂಜಿ ಪಾತೆರುಂಡು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ಪಂಚಕೋಶಗಳು ನಮ್ಮ ಶರೀರಡುಂಡಿಗೆ ಅವು ಶುರುವತ್ತಿಗೆಣ್ಣೆ ಅನ್ನ ಅಂದು ಇಡೆ ಪುದರೆ ಅರಿಯಡಕ್ಕ ಅಂದು
ಅರಿ ಇಜ್ಜಂದೆ ಅನ್ನಾಯರಿಗೆ ಸಾಧ್ಯತೆ ಇಜ್ಜತ್ತ ಈ ಅರಿ ಹಿಡ್ಕೊಂಡು ಬುಳೆಪಾಯನ ನಿಕ್ಲಿಗೆ ಮಾತ್ರ ಒಂದು ಎಡ್ಡೆಪ್ಪನಿ ಸಂದರ್ಭ ಅನುಭವಿಕೊಂದಿಲ್ಲ ಮಲ್ಲ ಮನಸ್ಸದಕ್ಕೆ ಮುಲ್ಪ ಇತ್ತೇರಿ ಇಂಪಿನೊಂದು ವಿಷಯ ಪಂಡೇರಿ ಐತೊಟ್ಟಿಗೆ ನೆನನ ಉಳ್ಳೇರೊಂದು ಮನೆಯಲ್ಲ ಏನು ಸಂತೋಷ ಪಡೆ ಒಂದಿಲ್ಲ ಅದಕ್ಕೆ ಬುಳಿಪ ಒಂದು ಬರೋಡತ್ತ ಇದು ಬರೋದೊಂದು ಚಾವಡಿ ನಿರ್ಮಾಣ ಆವಡು ಒಂದು ಅಂಡ ಸುಲಭದಾಲಜ್ಜಿ ಐಕೆ ಸರಿಯಾದ ರೇಖೆಗಳು ಮೂಡೋಡು ಐಕೆ ಸರಿಯಾದ ಏನು ಒಪ್ಪವನೊಂದು ಕೆಲಸಗಳು ಆಡು ಅವಾಗ ಮಾತ್ರ ಅವು ಸಹಕಾರ ಅದು ಬರೋಕ್ಕೆ ಸಾಧ್ಯತೆ ಉಂಡು ಒಂಜಿ ತರವಾಡದ ಇಲ್ಲದಂದು ಪಂಡ ಅವು ಮೂಲ ಬೇರಿತ್ತು ಲೆಕ್ಕ ಅಂತ ಅಪ್ಪೆ ಬೇರಿತ್ತು ಲೆಕ್ಕ ಅಂತ ಅಪ್ಪೆ ಬೇರನ್ನು ಮರತ್ತುಂಡ ಗೆಲ್ಲುಲೆಗೆ ಬಲಜ್ಜಿ ಐಕೆ ತರವಾಡು ಮೂಲ ಮನೆಯಿಂದ ನಮ್ಮ ಮಾತ ಕೊಂಡಾಡುವ ಅಪ್ಪೆ ಇಲ್ಲ ತರವಾಡದ ಇಲ್ಲ ಮಾತು ಸೇರೋಣಂಚಿನ ವಿಚಾರ ಮೂಳು ಇರುವೇರು ಅಪ್ಪನ ಎಂಟುವೇರೆ ನಂಗೆ ಸಾಧ್ಯತೆ ಆಗ್ತದೆ ಇನ್ನು ಈ ಚಾವಡಿಗೆ 2 ಜನ ಇತ್ತೆ ಸದ್ಯಗೂ 2 ಜನ ಯಾರು ಲಕ್ಷ್ಮೀಲ ಸರಸ್ವತಿಲ್ಲ ಯಾರು ಬೊಕ್ಕದಲ್ಲ ಗಲಾಟೆ ಎತ್ತನ ಬೊಕ್ಕದ ತೂಕ ಅಂತ ಇನಿ ವಿಶೇಷವಾದ ನಮ್ಮ ಪರಂಡೊಂದ ಅಂಡ ಜನನಿ ತಾನೇ ಮೊದಲ ಗುರು ಮನೆಯು ಪಂಡ ಇಲ್ಲಿ ಒಂಜಿ ಪಾಠಶಾಲೆ ಅವಡಿಗೆ ಶುರುವಾದ ಬೊಕ್ಕ ಅಪ್ಪೆನೇ ಒಂಜಿ ಗುರುಕುಲ ಅವಡಿಗೆ ಅಪದ ಸಮಾಜದ ಮಾತ ಅಂಕು ಡೊಂಕುದಾಲ ಎತ್ತಿ ನಾವು ತಿದ್ದುದು ಪೋರಿಗೆ ಸಾಧ್ಯತೆ ಉಂಟು ಅಂಡ ಇಲ್ಲಡ್ದೇ ಶುರು ಆಗ್ಬಿಟ್ಟು ಅವು ಮಾತ ಅವು ಶುರುತ ಗುರು ಏರಿದ್ಕೊಂಡೆ ಜನನಿ ತಾನೇ ಮೊದಲ ಗುರು ಮನೆ ತಾನೇ ಮೊದಲ ಪಾಠಶಾಲೆ ಅವು ಆವಡಿಗೆ ಅಂಚಾಂಡ ಮಾತ್ರ ಒಂಜಿ ಆತ ಎಡ್ಡೆಪ್ಪುದು ಬೇರೆ ಸಾಧ್ಯತೆ ಉಂಟು ಇನ್ನು ಲೇಸದ ಅಟ್ಟನೆ ಆತನೆ ಬಾರಿ ಮಲ್ಲ ಮಟ್ಟದ ಒಂದು ಲೇಸದ ಅಟ್ಟನೆ ಈ ಒಂಜಿ ಬಾಗೋಡು ಒಂಜಿ ಆತ ಧರ್ಮ ಜಾಗೃತಿ ಆಯ್ನ ಸಮಯ ಎಲ್ಲ ಅಂದು ಒಂಜಿ ಪಾತೆರುಂಟು ಮನುಷ್ಯಗೆ ನರಸ್ಯಾಭರಣಂ ರೂಪಂ ಮನುಷ್ಯಗೆ ಓವು ಆಭರಣ ಅಂದ್ಕೇಂಡ ನರಸ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣಃ ಗುಣಸ್ಯಾಭರಣಂ ಜ್ಞಾನಂ ಜ್ಞಾನಸ್ಯಾಭರಣಂ ಕ್ಷಮಃ ತಾಳ್ಮೆ ಸಹನೆ ಇಜ್ಜಿಂದ ವಾ ಕೆಲಸ ಮನ್ಪೆರೆಗಳ ಸಾಧ್ಯತೆ ಇಜ್ಜಿ ಈ ಚಾವಡಿದೆಲ್ಲ ನಡತ್ತು ಬರಡು ಅಂದ ಆ ತಾಳ್ಮೆ ಸಹನೆ ಇತ್ತಿಂಡು ಮಾತ್ರ ಅವು ಸಹಕಾರ ಯಾರಿಗೆ ಸಾಧ್ಯತೆ ಉಂಟು ಪ್ರತಿಯೊರಡೆಲ್ಲ ಇನ್ನು ಒರಿತೊಂದು ಬರ್ಪನಂಚಿನ ಜವಾಬ್ದಾರಿ ನಮ್ಮ ಮಿತ್ತುಂಡು ಮನುಷ್ಯಗೆ ಮೂಲವಾಯಿನ ವಿಷಯವೋ ಒಂದು ಕೇಂಡ ಅವು ಕ್ಷಮಾಗುಣ ತಾಳುವೆಗಿಂತ ತಪವಿಲ್ಲ ಸಹಿಸೊಂಡಂಚಿನ ಗುಣ ಓಡಿಗೆ ಸಹಿಸಿಜಿ ನನ್ನ ಬಂಗಾರ ಆಭರಣ ಆಪಣ ಎಂಚ ಇಜ್ಜಿ ನಾವು ಬಂಗಾರ ಅದು ರೂಪ ಆಪಣ ಎಂಚ ಐಕೆ ಮಾತ್ರ ನಮ್ಮಂತೆ ಒಡ್ಡೊಣ್ಣಂಚಿನ ಕಾರ್ಯ ಆವುದು ಕುಟುಂಬದಕ್ಲಿಂದ ಪಣ್ಣೆಡ್ಬೇಕ ಬೇತೆ ಬೇತೆ ಮನಸ್ಸುಗಳು ಉಪ್ಪುಂಡು ಅಂಡ ಒಗ್ಗಟ್ಟು ಆಪಣಂಚಿನ ಅನಿವಾರ್ಯತೆಲ್ಲ ಉಂಟು ಕುಟುಂಬ ಅಂತ ಪಣ್ಣೆಡ್ಬೇಕ ಮಾತೆಲ್ಲ ಐಕ್ಯ ಮತ್ತೆಡು ಸೇರು ಅಂತ ಏನು ಬುಳಿಪಾವಣಂಚಿನ ಜವಾಬ್ದಾರಿ ಉಂಟು ಹಿರಿಯಕ್ಲೇನು ತುಂಬುದು ಒಂದು ಇನ್ನಿತ್ತೆ ಎದುರುಕೊಂಡು ಒಂಜಿ ಸಂಗತಿ ತುನ ನಂಗೆ ಅಂದಾಜು ಹಾಕೊಂಡು ರಡ್ಡಲಾಂಡು ಒಂಜಿ ಮೈಟ ಆಸ್ಯಡ್ಲ ಏನು ಕೊಂಡೊಂದು ಬಂದಿತ್ತೇರಾರಿ ಏರಿಗಳೇ ಬೇನ ಒಂದು ಲೆಕ್ಕ ಏನು ತೆರಿಪ ಒಂದಲೇ ಪನ್ನಡ ಏನು ಪಂಡೊಂದು ಇರ್ತಾರೆ ಪಂಡೊಂದು ಇರ್ತಾರೆ ಇನ್ನು ಒಟ್ಟೊಟ್ಟಿಗೆ ಒಪ್ಪ ಅವನೊಂಜಿ ಕೆಲಸ ಒಂದು ಇನ್ನು ನಿಜಾರ್ಥೋಡು ನಮ್ಮ ತೂಪ ಅಂದಾಂಡ ಒಂಜಿ ಆದರ್ಶವಾಯಿನ ಕುಟುಂಬ ಎಂಚುಂಡು ಹಿರಿಯಾಗಿ ನಮ್ಮ ಏತು ಗೌರವ ಕೊರ್ಪ ಇದೇನಂತ ಆಲೋಚನೆ ಮಲ್ತಂದಾಂಡ ಅವು ಒರಿದು ಬರ್ಲಿಕ್ಕೆ ಸಾಧ್ಯತೆ ಉಂಟು ಮುಳೈಗೆ ಮಾತ್ರ ಪೊರ್ಲ ಗಂಟದ ಒಂಜಿ ಆದರ್ಶ ನಿಕ್ಲೆ ತೆರ್ತು ತೋಜ್ಪಾಬಾರ್ದು ಅನ್ಕಂಡ ಹಿರಿಯಾಗ್ಲೆ ಒಂಜಿ ಗೌರವ ಅವು ನಿಜವಾದ ಒಪ್ಪಿಗೆದ ವಿಷಯ ಬೊಕ್ಕೊಂಜಿ ಈ ಲೇಸಿಡ್ ಒಂಜಾತ ಮಿತ್ತರ್ ಮೆಡಿತಿನಿಟ್ಟು ಶತಾಯುಷಿಲ ಒರಿ ಉಳ್ಳೇರಿ ಅಂತ ಪಂಡ ಅರೆ ಕೊಂಚ ತಾಟಿ ಪಾಡೋಡು ಶತಾಯುಷಿಂದ ಒರಿ ಉಳ್ಳೇರುತ್ತೆ ಎಂದು ಸಾಕ್ಷಿ ಆಗ್ತದೆ ನಂಗೆ ಮತ್ತೆ ಸಾಕ್ಷಿ ಆಗ್ತದೆ ಸ್ವಲ್ಪ ಕಣ್ಣಿಡಿದು ಕಾಂಚೇನೆ ఒక నూదెక్కేసి పండుగ ಅವು ಎಂಗ್ಲರ್ ಪಣ ವಿಷಯ ಪಂಡೇನಿ ನೂದು ಶತಮಾನದ ಒಂಜಿ ಪುರ್ಲು ಅವು ಭಾರಿ ವಿಶೇಷತೆ ಉಂಟು ಈ ಅರಿಯಡ್ಕದ ಮಣ್ಣು ಅಂತ ಪಂಡ ನಂಗೆ ತೋಜನೆ ಸೈರ ಪನ್ಪುನ ಕಂಡ ಮನಸ್ಸು ಬೆನ್ಪುನ ರೈತೆ ಪಾಪ ಪುಣ್ಯದ ಬಿತ್ತು ಕೊಡಿಪುತೂಲ ದಕ್ಕುನಂಚಿನ ಬಿತ್ತು ಕೈ ಕುರಲುಡು ಅರ್ಲುಂಡು ಪಾಪದ ಕುಚ್ಚಣನು ಜಾಗದಿಲ್ಲ ಮೈ ಮನಸ್ಸು ನಿರ್ಮಲುಡು ಭಾಮಿತನು ಬುಳೆಪಾದೆ ಬುದ್ಧಿ ಸಿದ್ಧಿದ ಸಾಧಿ ಶುದ್ಧ ಮಂತೊಂದು ನಮ ಒಂದೊಂದು ವಚನ ನಮ್ಮ ಇವಾಗದಲ್ಲ ಬೇತ ಸರ ಕತ್ತುಂದು ಅಂಡ ಕಂಡ ಅಂದು ಪಂಡೆಡ್ದು ಬುಕ್ಕ ನಮಕ್ಕೆ ಅನೇಕರು ಪಂಡೆತುಲೆ ಅನ್ನಮಯ ಒಂಜಾತ ಉಳೈಕೆ ಒಂಜನ ಪ್ರಾಣಾಪಾನ ವ್ಯಾನೋ ಉದಾನ ಸಮಾನ ಅಂತ ಪಂಚ ಪ್ರಾಣಗಳು ಹಾಗೆ ಈ ದೇಶಗಳ ಕೋಶ ಬೋಡಿಗೆ ಅಂಚಂದು ದೇಹಗಳ ಕೋಶ ಬೋಡಿಗೆ ದೇಶಡ್ಲ ಒಂಜಾತ ಕೋಶ ಬಲ ಇಜ್ಜಿನ ಅಂಡ ದೇಶ ಒರಿಯರೆ ಸಾಧ್ಯತೆ ಇಜ್ಜಿ ಅಂಚಂದು ದೇಹಡು ಕೋಶ ಬಲ ಇಜ್ಜಿನ ಅಂಡ ಅವಳು ಒರಿಯರಿಗೆ ಸಾಧ್ಯತೆ ಇಜ್ಜಿ ಕೋಶವನ್ನು ಹೇಗೆ ಕಾಪಿಡಬೇಕು ಎಂಚ ಕಾತನು ಪಂಡ ಶುರುವಾದ ಅನ್ನ ಅರಿಯಡ್ಕಡ್ದೆ ಶುರು ಅನ್ಕೊಡು ಅರಿಯಿನಿಪಿನಕ್ಕೆ ಅರಿಬಾರದ ಬುಳೆಬಾರದ ವಿಶೇಷತೆ ತೆರಿಪಾವುಂಡು ಈ ಭಾಗ ಅಂತ ಅರಿಯಡ್ಕ ಅಂತ ಒಂಜಾತ ಆತ ಬುಳೆಬಾರ ಆಯ್ಜಿಂದ ನಾಡಿಡಕ್ಕೆ ಅರಿಯಡ್ಕ ಅಂತ ಆಯ್ ಪುದರ್ ಬರ್ತದೆ ಒಂಜಿ ರೀತಿ ವಿಶೇಷತೆ ಉಂಟು ನೆನೊಂಜಿ ಐನೊಂದು ತಿರುಗಾಂಡ ಅರಿವು ಒಂದು ಒಂಜಿ ನೆನೊಂಜಿ ತಿಳುವಳಿಕೆಯಿಂದಲ ನೆನೊಂಜಿ ಉಂಟು ಅಂಡ್ ಅರಿಯಡ್ಕದ ಮಣ್ಣಿಗೆ ಬತ್ತಂಡ
ಅರಿಬಾರದ ವಿಷಯ ಎಲ್ಲ ನೆನಪಾವು ಇತ್ತಂತೆ ಮಾಜಿದ್ ಪಾವು ಬೇತ ವಿಷಯ ನೆನಪು ಅನ್ಕೊಡಿ ನಂಗೆ ಅಂಚ ಅಂದ ತಿಳುವಳಿಕೆದ ಜನಕ್ಕಳು ಒಳ್ಳೆಯರಿಂದಲೇ ಗೊತ್ತಾವು ನಂಗೆ ಎಂಜಿ ಪುರ್ಲುದ ಲೇಸು ಒಂದು ನಂಗೆ ಮನುಷ್ಯ ಶರೀರ ಒಂಜು ಕೊರ್ತಿರತ್ತ ದೇವೇರಿ ನೀನು ಸರಿಯಾದ ಬಳಕೆ ಮಲ್ತೊಂದು ನಮ್ಮ ಬದುಕುನಂಚಿನ ಪ್ರಯತ್ನ ಮಲ್ತಂದಾಂಡ ಐದು ಒಂಜಿ ಪಾತೆರುಂಡು ಪಣವು ಮಾತ ಬೊಕ್ಕ ಬೊಕ್ಕ ನಂಗೆ ಮನ್ಪೊಳಿಗೆ ಪುನರ್ ವಿತ್ತಂ ಪುನರ್ ಮಿತ್ರಂ ಮಿತ್ರನ ಕೂಡ ನಂಗೆ ಗಳಿಕೆ ಮನ್ಪೊಳಿಗೆ ಪುನರ್ ಭಾರ್ಯ ಪುನರ್ ಮಹಿ ಏತತ್ ಸರ್ವಂ ಪುನರ್ಲಭ್ಯಂ ನಾ ಶರೀರ ಪುನಃ ಪುನಃ ಎಲ್ಲ ನಂಗೆ ಶರೀರ ತಿಕ್ಕುಜಿಗೆ ಇತ್ತೇನೇ ತಿಕ್ಕುದಿಂಡೆ ಐನು ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನಿ ನಮ್ಮ ಈ ಶರೀರನ ಸದ್ಬಳಕೆ ಮಂತೊಂದು ಪುರ್ಲದ ಬದುಕು ಮನ್ಪುನಂಚಿನ ಅವಕಾಶ ನಂಗೆ ದೇವರಿಗೆ ಕೊಡ್ತಿರಂದಾಂಡ ಐನು ಮಂತೊಂದು ಬರ್ಪುನ ಜವಾಬ್ದಾರಿ ನಮ್ಮ ವಿತ್ತು ಉಂಟು ಇನ್ನೆಟ್ಟೆ ಒಂಜಿ ಲೇಸದ ಅಟ್ಟನೆ ಆಗ್ತದೆ ಕೋಡೆಯಾನಿ ಸವಣೂರ್ದಾರ್ನ ಕುಟುಂಬದ ತರವಾಡ ಜಿಲ್ಲಾಡೆ ಓದಿದ್ದೆ ಭಾರಿ ಶಿಸ್ತುಬದ್ಧವಾದ ಒಂದು ಭಾರಿ ಪುರ್ಲದ ಲೇಸ ಅಟ್ಟನೆ ಮಂತಿರ್ತೀರಿ ದೇಶದಲ್ಲಿ ಮಾತ ಉಂಡು ಅಂತೊಂದು ಮಾತ ಲೆಪ್ಪಡ ಒಂದು ಅತಿ ಪುರ್ಲದ ಲೇಸ ಅಟ್ಟನೆ ಆಗ್ತದೆ ಎಂಕ್ಲ ಸಂತೋಷ ಆಗ್ತದೆ ಅಲ್ಪ ಇನಿ ಹರಿಯಾಡಿಕಾಗ ಬಂದಾಗ ಅವೇ ಸಂತೋಷ ಮುಳ್ಪಲ್ಲ ಆಗ್ತದೆ ಮಾತ ಹಿರಿಯಕ್ಲೇನು ತುಣಾಗ ನಮ್ಮ ಮಕ್ಳು ಅಂದು ಆಗ್ಲಿ ಕುಳ್ಳೊಂಜಿ ದೇಕಿತ್ತು ನಾ ಗೊತ್ತಾ ಉಂಟು ದುಂಬುದ ಗುತ್ತಿಲ್ಲಿ ಎಂಚೆಪ್ಪು ಆಗ್ಲ ಪಾತ್ರೆಗಳು ಎಂಚೆತ್ತುಂಡು ಬೇರೆ ತೋಚ್ ಬಂದ ಆಯ್ತ ಕೊಡಿಟ್ಟು ಬೇಲೆ ಮನ್ಪುನಂಚಿನ ಜವಾಬ್ದಾರಿ ದುಂಬುಡಿ ಇತ್ತುಂಡು ಅವು ಆಪೇದನಪ್ಪಾಗ ಏಪ ಬದಲಾಂಡೆ ಉಳುವವರಿಗೆ ಭೂಮಿ ಮಾತ ತುಂಡಾದು ಪೂಣು ಏರ್ಲ ಬಿರೆದುಗಳಿ ಬೋಪ್ನ ಜನನಿ ಒಂತೆ ಕಮ್ಮಿ ಅಂಡ ಅಂದತ್ತು ತುಲೆ ನಿಕ್ಲೆ ಅಂಡ ಇತ್ತೆ ಪುನರಪಿ ನಮ್ಮ ಮಕ್ಕಳನ್ನು ತಾಪನೆ ಮಲ್ತೊಂದು ದೇವರನ್ನು ಉಂಡು ಮಲ್ತೊಂದು ಒಂಜಿ ಪ್ರದೇಶಕ್ಕೆ ಎಡ್ಡೆ ಆಪಣಂಚಿನ ಒಂಜಿ ಕಾರ್ಯವನ್ನು ಮಾಡ್ಕೊಂಡವು ಮಾತ್ರೆಗಳ ಎಡ್ಡೆ ಪುದಿಪಾವಣಂಜಿ ಸಂಗತಿಯಿಂದ ಬಂಡ ತಪ್ಪಾವಂದು ಯಾನ ಹೆಚ್ಚಿಗೆ ಪಾತೊರ್ಜಿ ತುಳುವನಾಡದ ಮಣ್ಣದ ಗುಣಂಚೊಂಡು ನಾಗ ಜಡೆತ್ತಿ ಮಣ್ಣು ಧರ್ಮೆತ್ತಿ ಮಣ್ಣು ಅಂದ್ರೆ ನಮ್ಮ ತುಳುನಾಡಿಗೆ ಪುದರುಂಡು ಐಟ್ಲ ಒಂಜಿ ದೈವ ಪಂಜುರ್ಲಿ ದೈವ ಗಟ್ಟಜತ್ತು ಮಣ್ಣಾಗ ಪಾಣ್ಕೊಂಡು ಸತ್ತಿಗೆದಾತು ಎತ್ತರ ಅರಿವಾಣದಾತು ಉರುಂಟು ಪಣವದಾತು ಪುರ್ಲು ನೀನು ತೂ ಒಂದು ಯಾನು ಉಂತೊಂಡೆ ಎಂದು ದೈವದ ನುಡಿ ಆ ಸತ್ತಿಗೆದಾತು ಎತ್ತರ ಅರಿವಾಣದಾತು ಉರುಂಟು ಪಣವದಾತು ಪುರ್ಲುದ ತುಳು ರಾಜ್ಯ ಎಂಚೊಪ್ಪುನ್ ತುಳು ಗಟ್ಟಜತ್ತು ಮಣ್ಣಾಗ ಒಂದು ಎಂಚ ತೋಜಿನ ತುಳುನಾಡಿ ನಮ್ಮಡ ಮಣ್ಣುಗಳ ಒಂಜಿ ಆತು ಗುಣ ಉಂಟು ಮಣ್ಣುಗಳ ಒಂಜೊಂಜಿ ಗುಣ ಉಂಟು ನಮ್ಮಡ ತೂಪ ಒಂಜಿ ಆತು ಸೂಕ್ಷ್ಮತೆಯನ್ನು ತೂಂಡುಂದಾಂಡ ತುಳುವೆರೆಡ ಒಂಜಿ ಆತು ಪುಣೆ ಪ್ರಕೃತಿದ ಆರಾಧನೆನೇ
वृश्चिकराशिजातस्य सरिनाम नक्षत्रे राधाकृष्ण तुलाराशि मीना नक्षत्रे रोहन नक्षत्रे रोहन नाम हस्तानकन्याराशुजात वीणा नाम रोहिणी नक्षत्र मिहिर कुब्बानिमराशुजात मिहिर नाम नक्षत्रे मकराशि श्रवणाक्ष मकराशु श्लोकानां शतविशानकुम्भराशुजात श्वेता नाम मूलानक्षत्रमाशुजात सावित्री नाम पूर्वाकुम्भराशु सौम्य नक्षत्रे भरणी क्षमेश्वराशुजात संजा रवींद्रनाथ नक्षत्रे रेवती रवींद्रनाथ नयना नक्षत्रे उत्तरभाद्र संजना नक्षत्रे संध्या नक्षत्रे रोहिणी नक्षत्र रोहिणी वृषभराशुजात संध्या सिद्धार्थ नक्षत्रे विशाखा विशाखा तुलारा सिद्धार्थ ऐशानी रोहिणी रोहिणी वृषभराशुजात ईशान्य नाम अभिरथ धनिष्ठा नक्षत्र धनिष्ठा मकराशुजात अभिरथ नाम सुषमा रई आश्लेष कागराशु सुषमा नाम रेवती सीमा सीमा चतुर्शां सीमा नाम अनुष्का नक्षत्रे आश्लेष आश्लेष कागराशु अनुष्का नाम चेतन नक्षत्रे आराधना अश्विन रई नक्षत्रे मकान ज्येष्ठा निकिता ज्येष्ठा निकिता नक्षत्रे आश्लेष कालग्रास विशाल ಅನ್ನತ್ತ उदारवीरं शंष्टकानं नमाम्यनन्तं भुवनेकनाथम् अनन्तादष्टनागराजमूर्तये नमः यथामति ಪ್ರಾರ್ಥನಾಂ ಸಮರ್ಪಯಾಮಿ ಅನಂತಾದಷ್ಟನಾಗರಾಜಮೂರ್ತಿ ದೇವರನ್ನ ಸನ್ನಿಧಾನೋಡು ಪ್ರಾರ್ಥನೆ ಮಂತೊಣಗ ವರ್ಷಂ ಪ್ರತ್ಯಾತ್ ನಮ್ಮ ಆ ಅನಂತಾದಷ್ಟನಾಗರಾಜಮೂರ್ತಿ ದೇವರಿಗೆ ತರವಾಡುದ ನಮ್ಮ ಈ ಮೂಲ ಇಲ್ಲಾಡದ ಈ ಮೂಲ ಜಾಗಿಡ ಬತ್ತೊಂದು ಆರಾಧನೆ ಮಂತೊಂದು ಬರೋದಿಲ್ಲ ಅವೇ ಪ್ರಕಾರ ಈ ವರ್ಷಲ ಇಂಥದನುಂಟು ಆ ದೇವರನ್ನ ಸನ್ನಿಧಾನಗೂ ಪಂಚಾಮೃತ ಅಭಿಷೇಕ ರಸವತ್ತು ಪೇರು ಬೊಂಡ ಎತ್ತನಿ ನೆಯ್ಯಿ ಸಕ್ಕರೆ
ಬರದ ಬರನಿಂಚ ಈ ಪಂಚದ್ರ ದ್ರವ್ಯದ ಅಭಿಷೇಕ ಮತ ಅಂತ ಒಂದು ಆ ದೇವರಿಗೆ ಯಥಾನುಶಕ್ತಿಯಾತ್ ತಮ್ಮಿಲ ಸೇವೆ ಮತ ಅರ್ಪಣೆ ಮಂತೊಂಡು ಪ್ರಸನ್ನ ಕಾಲೋಡು ದೇವರನ್ನ ಸನ್ನಿಧಾನ ಪ್ರಾರ್ಥನೆ ಮಂತೊಣಗ ವಿಶೇಷವಾದ ನಮ್ಮ ತರವಾಡು ಇಲ್ಲಾಡೆ ನಂಜನೆ ನವೀಕರಣ ಮಂತೊಂದು ಐನ್ ಹೊಸತ್ತಾತ ಇಲ್ಲೋಡೆ ನಿರ್ಮಾಣ ಮಂತ ಐನ್ ಒಕ್ಕೆಲ ಬಂದ ಈ ಪೊರ್ತುಡು ಆ ದೇವರನ್ನ ಸನ್ನಿಧಾನಗೂ ಸೇವೆ ಮತ ಅರ್ಪಣೆ ಮಂತೊಣ್ಣ ಶ್ರದ್ಧೆಡು ಭಕ್ತಿ ನಡತೊಣಂಜನ ಸೇವೆ ಐಟ ಸಹಸ್ರ ತಪ್ಪುಳು ಬರೆಯರವು ಮನುಷ್ಯ ಮಾತ್ರ ನಮ್ಮ ಅಂಚಾತಿ ಪನಗ ಆ ದೇಹನೇ ಧಾರಣೆ ಮಂತ ನಂಜನಕ್ಲು ನಮ್ಮ ಆ ಮಾಯನೇ ದೇಹ ತಿಪ್ಪನಂಜನಕ್ಲು ಆ ಮಾಯಾಶಕ್ತಿಲು ಅಂಚಾತಿ ಪನಗ ಅಂಚಿನ ಆ ಭೂಮಿದ ಅಧಿದೇವರಾತಿ ಪಂಜನ ನಾಗದೇವರಿಗೆ ಯಥಾನುಶಕ್ತಿಯಾದ ಸೇವೆ ಮತ ನಮ್ಮ ಅರ್ಪಣೆ ಮಂತೊಂಡ ಶ್ರದ್ಧೆಡು ಭಕ್ತಿ ಕೋತಂಜನ ಸೇವೆ ಐಟ ಸಹಸ್ರ ತಪ್ಪುಳು ಬರೆಯರ ಬಾಪು ಯಾವ ಕಾಯಿಕ ವಾಚಿಕ ಮಾನಸಿಕವಾದ ಪಂಜನ ಯಾವ ಲೋಪದೋಷ ಮಾತ ಇತ್ತನ್ನಲ್ಲ ಐಕ ಮಾತ ದೇವರು ಕ್ಷಮೆನ ಅನುಗ್ರಹ ಮಂತು ಕೊರ್ತು ನಮ್ಮ ಕೊರ್ತನಂಜನ ಸೇವೆ ಪೂನು ಕೊರ್ಪನಡೆಗೆ ಪೂತೈಸವನ್ನು ಕಿಂಚಿತ್ತಾತಿತ್ತೆನ್ನಲ್ಲ ಅನಂತವಾದ ಸನ್ನಿಧಾನಗೂ ಆ ನಾಗದೇವರು ಸ್ವೀಕಾರ ಮಂತೊಂದು ಆ ಮುಖಾಂತರವಾತ ನಿಕ್ಲೆಗೆ ಸಹ ಕುಟುಂಬದಕ್ಲಿಗೆ ನಿಕ್ಲಿಗೆ ನಡಪಂಜ ಕೆಲಸ ಕಾರ್ಯಗಳಿಗೆ ಬರ್ಪನಂಜನ ಅಡ್ಡಿ ಆತಂಕಗಳು ತೊಂದರೆ ದೊರಿತೊಲವಿತ್ತನ್ನು ಪುರ ಪರಿಹಾರ ಮಂತೋರ್ತು ನಡಪನಂಜನ ಜೀವನನು ಪುರ್ಲು ನಿರ್ಮಾಣ ಮಂತೊಂದರಿಯರ ಬೋಡಾನ್ಯ ಅನುಕೂಲತೆ ಪಶು ಕೃಷಿಗಳಿನ ಸೌಭಾಗ್ಯಡು ದಿನಂದಿನ ಅಭಿವೃದ್ಧಿ ನಡಪಂಜ ಉದ್ಯೋಗಗಳು ಯಶಸ್ಸು ಕೀರ್ತಿ ಕಲ್ಪನ ಜೋಕ್ಲೆ ಗೆಡ್ಡಿರ್ತಿ ವಿದ್ಯಾಬುದ್ಧಿ ಸಿದ್ಧಿ ಆಯುಷ್ಯದ ಆರೋಗ್ಯದ ಅಭಿವೃದ್ಧಿ ಕುಟುಂಬ ಸಂಸಾರ ಮತ ಬೆಳಗೊಂದು ಬರೆಯರ ಬೋಡ ಅಂಜನ ಮಾತರಿತ್ತಿದ ಅನುಕೂಲತೆ ನಿನ್ನ ಮಾತ ನಾಗದೇವರ ಅನುಗ್ರಹ ಮಂತೋರ್ತು ಮಾತೆರೆಗಳ ಸನ್ಮಂಗಳನ್ನು ಒದಗಿಸಿಕೊಡ್ತು ಉತ್ತರೋತ್ತರ ಶ್ರೇಯೋಭಿವೃದ್ಧಿಯನ್ನು ಅನುಗ್ರಹ ಮಂತು ಕೊಡೋ ಪ್ರಾರ್ಥನೆಯನ್ನು ಪ್ರಸನ್ನಗಳು ಮಾತೆರಲ ಸೇರೊಂದು ಆ ನಾಗರಾಜ ದೇವರನ್ನ ಸನ್ನಿಧಾನ ಪ್ರಾರ್ಥನೆ ಮಂತೋಣಗ ಓಂ ಪನ್ನಗಾಧಿಪತಿರ್ದೇವೋ ಅನಂತೋ ನಾಮನಾಮತಃ ವಿಷ್ಣುವೀಟಾತ್ಮನೇ ತುಭ್ಯಂ ನಾಗರಾಜಾಯ ತೇ ನಮಃ ಸಹಸ್ರವೀರ್ಯಂ ಜಗದೇ ಕುಂಡಲಂ ಪೀತಾಂಬರಂ ತಾಂ ಸಹಸ್ರೋಜನಂ ಉದಾರವೀರ್ಯಂ ಶಂಶಕಾನಂ ನಮಾಮ್ಯನಂತಂ ಭುವನೀಕನಾಥಂ ಅನಂತಾದಷ್ಟನಾಗರಾಜಮೂರ್ತಯೇ ನಮಃ ಯಥಾಮತಿ ಪ್ರಾರ್ಥನಾಂ ಸಮರ್ಪಯಾಮಿ ಹರಿನ ಮಾತು ಹರಿವಾಣ ಪಾಡಲೆ ಯಥಾಶಕ್ತಿ ಪ್ರಾರ್ಥನಾಂ ಸಮರ್ಪಯಾಮಿ ಅನಂತಾದಷ್ಟನಾಗರಾಜಮೂರ್ತಯೇ ನಮಃ ಯಾನಿ ಗಾನಿ ವಾಪಾನಿ ಜನ್ಮಾಂಗತಾನಿ ವಿದ್ಯಾಭ್ಯಾಸ ನಡಪನಂಜ ಜೀವನದ ಅಡೆದ ದೇವರು ತೊಂದರೆ ವಿಶೇಷವಾದ ದೇಹವು ಬರ್ತಂಜನ ಆಯುಷ್ಯದ ಆರೋಗ್ಯದ ಸಮಸ್ಯೆ ಮತ್ತು ಆ ದೇವರು ನಿವಾರಣೆ ಮಂತು ಸುಖಾಶ ನೆಮ್ಮದಿ ಸನ್ಮಂಗಳ ಸದಾಕಾಲ ಅನುಗ್ರಹ ಮಂತ್ರಿಗಳು ಪ್ರಾರ್ಥನೆ ದೇವರನ್ನು ಜನಾರಾಯಣ ಮನೆ ಮಂತ್ರ ದೇವತಾ ಪ್ರಸಾದ ಸಿದ್ಧಿರಸ್ತು ಕಲ್ಪನ ಜೋಗಿಗೆ ನಡಪಂಜ ಕೆಲಸ ಕಾಡುವ ಅಡ್ಡಿ ಆತನ ತೊಂದರೆಯಲ್ಲಿ ಮತ್ತು ನಿವಾರಣೆ ಮಂತು ಉತ್ತರೋತ್ತರ ಶ್ರೇಯೋಭಿವೃದ್ಧಿ ಸದಾಕಾಲ ಸನ್ಮಂಗಳನ ಅನುಗ್ರಹ ಮಂತ್ರಿಗಳು ಪ್ರಾರ್ಥನೆ ದೇವರು ಜನಾರಾಯಣ ಮನೆ ಮಂತ್ರ ವಿಶೇಷವಾದ ವಾಸವನ್ನು ಜಾಗಡಿ ಪೂಜೆ ನಾಗದೇವರನ್ನ ಜೀರ್ಣೋದ್ಧಾರದ ಕೆಲಸ ಅವಕ್ಕೆ ನನ್ನಪ್ಪಂಗಿನ ಆರಾಧನೆ ದೈವ ದೇವರನ್ನ ಪುನಃ ಪ್ರತಿಷ್ಠಾ ಕೆಲಸ ದೈವದೇವರನ್ನು ಒಟ್ಟಿಗೆ ಪ್ರತ್ಯೇಕ ಪ್ರಸಕ್ತಾದ ಪ್ರತ್ಯೇಕ ಮಾತ್ರ ಪ್ರತಿಷ್ಠೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾವ ಸಮಸ್ಯೆ ತೊಂದರೆ ಮಾತ್ರ ಬಂದಲ್ಲ ಪೊರ್ಲು ನಡ್ಕೊಂಡು ಬರೋದು ಕಲ್ಪನೆ ಜೋಕ್ಲೆಗಟ್ಟಿರ್ತೀವಿ ವಿದ್ಯಾಬುದ್ಧಿ ಸಿದ್ಧಿ ಸಕುಟುಂಬದ ಸಕುಟುಂಬದಕ್ಕೆ ಮಾತ್ರ ಇಲ್ಲ ಸುಖ ಶಾಂತಿ ನೆಮ್ಮದಿ ಪಶು ಕೃಷಿಗಳನ್ನು ಸೌಭಾಗ್ಯ ದಿನದಿನ ಅಭಿವೃದ್ಧಿ ಮತ್ತು ಅನುಗ್ರಹ ಉತ್ತರೋತ್ತರ ಶ್ರೇಯೋಭಿವೃದ್ಧಿನ ದೇವರ ಅನುಗ್ರಹ ಕೂಡ
ಪರಿಹಾರವನ್ನು ಕೊಟ್ಟು ಉತ್ತರೋತ್ತರ ಶ್ರೇಯೋಭಿವೃದ್ಧಿ ಆಯುಷ್ಯದ ಆರೋಗ್ಯದ ಅಭಿವೃದ್ಧಿ ಸದಾಕಾಲ ಸನ್ಮಂಗಳನ ದೇವರ ಅನುಗ್ರಹವಂತರು ಅಂತ ದೇವರನ್ನ ಶರಣಾರಂಗ ದೇವತಾ ಪ್ರಸಾದ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಅವರ ವಿಶೇಷವಾದ ವಿವಾಹದ ಮಂಗಳ ಕಾರ್ಯಕ್ಕೆ ಅಡ್ಯಾತಗಳು ಒಂದರದು ರೂಪಾಯಿ ಮಾತ್ರ ದೇವರ ಪರಿಹಾರವನ್ನು ಕೊಟ್ಟು ಅತಿ ಶೀಘ್ರ ಮಂಗಳ ಕಾರ್ಯವನ್ನು ಪೂರ್ಣ ತುಂಬ ದೇವರ ಬೋಡಾన్ని ಅನುಕೂಲ ಮಾತ್ರ ಸುಖಾಶ ಕೆಮ್ಮದಿ ಸನ್ಮಂಗಳ ಮಾತ್ರ ದೇವರ ಅನುಗ್ರಹವಂತರು ಶರಣಾರಂಗ ದೇವತಾ ಯಾವದಾಸ್ತಪದಿ ಯಾವದ್ರಾಜಪ್ರವಾಹ ಯಾವದ್ಭಾವಿ ಪ್ರವಾಹತಿ ಯಾವದ್ಭಾವಿ ಪ್ರವಾಹ ತಾವಜ್ಜೀವ ಜಯ ಆಜ ನಡಪಂಜ ಕೆಲಸ ಅಡ್ಯಾತಗಳು ಒಂದರದು ರೂಪಾಯಿ ಮಾತ್ರ ಪರಿಹಾರವನ್ನು ಕುರಿತು Oh
नमः सेवन्तिका समर्पयामि सत्यवर्मणे नमः मल्लिका समर्पयामि सत्यवरदाय नमः नवमल्लिका समर्पयामि ओम सत्यधर्माय नमः गिरिकर्णिका समर्पयामि सत्यकामाय नमः असनी समर्पयामि सत्येष्टाय नमः पारिजात समर्पयामि ओम सत्यपरायणाय नमः पुन्नाग समर्पयामि सत्यशौर्याय नमः कुन्द समर्पयामि सत्यक्षमाय नमः मारुति समर्पयामि सत्यरुद्रकाय नमः केतकी समर्पयामि सत्यदक्षाय नमः मंदार समर्पयामि सत्याच्युताय नमः पाटली समर्पयामि सत्यधर्माय नमः अशोक समर्पयामि सत्यपूर्णाय नमः पूर्व समर्पयामि सत्यौषधये नमः जाडवी समर्पयामि सत्योक्षे नमः गंगराज समर्पयामि ओम सत्योक्षे नमः सत्यग्रहरूपिणे नमः कमल समर्पयामि ओम श्री स्वामी नमः समस्त पुष्पपूजां समर्पयामि ओम केशवाय नमः नारायणाय नमः माधवाय नमः गोविंदाय नमः विष्णवे नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः संकर्षणाय नमः वासुदेवाय नमः प्रद्युम्नाय नमः महालक्ष्मी नमः लक्ष्मी सहिता श्री रत्नस्वामी नमः नाम पूजां समर्पयामि लक्ष्मी पूजा किं च कर्म करिष्ये पूजितलं केवलं ओम महालक्ष्मी नमः ओम पद्मासनाय नमः ओम कमलाय नमः ओम अनगाय नमः ओम सोमाय नमः ओम चंडिकाय नमः ओम रमाय नमः ओम पीतांबरधारिण्यै नमः दिव्यगन्धलेपनाय नमः ओम स्वरूपाय नमः ओम रत्नदीप्ताय नमः वाञ्छितावदायिन्यै नमः ओम इंदिराय नमः ओम नारायण्यै नमः ओम कम्बुग्रीवाय नमः ओम हरिप्रियाय नमः ओम शुभदाय नमः लोकमात्रे नमः दैत्यार्पहारिण्यै नमः ओम सुरासुरपूजिताय नमः महालक्ष्मी नमः लक्ष्मी पूजां समर्पयामि आवरण पूजां करिष्ये ओम नारायणाय नमः ओम नराय नमः ओम अच्युताय नमः ओम आदिमध्यान्तशून्याय नमः ओम विष्णवे नमः सृष्टिस्थितिसंहारकाय नमः दामोदराय नमः ऋग्वेदाय नमः यजुर्वेदाय नमः सामवेदाय नमः अथर्ववेदाय नमः वनिमण्डलाय नमः सूर्यमण्डलाय नमः सोममण्डलाय नमः ओम केशवाय नमः ओम नारायणाय नमः ओम माधवाय नमः ओम गोविन्दाय नमः विष्णवे नमः मधुसूदनाय नमः ओम त्रिविक्रमाय नमः वामनाय नमः ओम श्रीधराय नमः ओम ऋषिकेशाय नमः ओम पद्मनाभाय नमः ओम दामोदराय नमः ओम संकर्षणाय नमः ओम वासुदेवाय नमः ओम प्रद्युम्नाय नमः ओम अनिरुद्धाय नमः ओम वृषभतमाय नमः ओम अदोक्षराय नमः ओम नरसिंहाय नमः ओम अच्युताय नमः ओम जनार्दनाय नमः ओम उपेन्द्राय नमः ओम हरे नमः ओम सूर्याय नमः ओम सोमाय नमः ओम अंगारकाय नमः ओम बुधाय नमः ओम बृहस्पते नमः ओम शुक्राय नमः ओम शनिश्चराय नमः ओम राहवे नमः ओम केतवे नमः ओम इंद्राय नमः ओम अग्नये नमः ओम यमाय नमः ओम निरुते नमः ओम वरुणाय नमः ओम वायुवे नमः ओम कुबेराय नमः ओम ईशानाय नमः ओम ब्रह्मणे नमः ओम अनंताय नमः ओम मेषाय नमः ओम वृषभाय नमः मिथुनाय नमः कर्काटकाय नमः सिंहाय नमः तुलाय नमः वृश्चिकाय नमः ओम धनुषे नमः ओम मकराय नमः ओम कुंभाय नमः ओम मीनाय नमः ओम रामे नमः ओम माहेश्वर्ये नमः ओम कौमार्ये नमः ओम वैष्णव्ये नमः वाराय नमः नारसिंहे नमः चामुण्डाय नमः इंद्राण्ये नमः मत्स्याय नमः कूर्माय नमः वराय नमः नरसिंहाय नमः वामनाय नमः परशुरामाय नमः श्रीरामचन्द्राय नमः श्रीकृष्णाय नमः बुद्धाय नमः कल्किने नमः लक्ष्मी सहिता श्रीकृष्णस्वामी नमः यथामति आवरण पूजां समर्पयामि दशोत्तराशतं पूजां करिष्ये तुलसी गड्ड हरिला मंत्र कई बदलते ओम सत्यदेवाय नमः ओम सत्यात्मने नमः ओम सत्यभूताय नमः ओम सत्यपुरुषाय नमः ओम सत्यनाथाय नमः ओम सत्यसाक्षिणे नमः सत्ययोगाय नमः ओम सत्यज्ञानाय नमः सत्यज्ञानप्रियाय नमः ओम सत्यसंभवाय नमः सत्यप्रभवे नमः सत्यकर्मणे नमः सत्यपवित्राय नमः सत्यमङ्गलाय नमः सत्यगर्भाय नमः सत्यप्रजापतये नमः सत्यविक्रमाय नमः सत्यसिद्धाय नमः ओम सत्याच्युताय नमः ओम सत्यवीराय नमः ओम सत्यबोधाय नमः ओम सत्याधर्माय नमः सत्याग्रजाय नमः सत्यसंसत्याय नमः सत्यवराय नमः ओम सत्यपरायणाय नमः सत्यपूर्णाय नमः सत्यौषधये नमः सत्यशाश्वताय नमः सत्यप्रवर्तनाय नमः सत्यविभवे नमः सत्यज्येष्ठाय नमः सत्यश्रेष्ठाय नमः सत्यविक्रमिणे नमः सत्यधर्मिणे नमः सत्यमेधाय नमः सत्याधीशाय नमः ओम सत्यकृतवे नमः
सत्यकलाय नमः सत्यवत्सलाय नमः सत्यावसवे नमः सत्यामोघाय नमः सत्यरुद्राय नमः सत्यब्रह्मणे नमः सत्यामृताय नमः सत्यवेदांगाय नमः सत्यचतुरात्मने नमः सत्यभोक्त्रे नमः सत्याच्युताय नमः सत्यशुद्धये नमः सत्येन्द्राय नमः सत्यसर्गाय नमः सत्यमंगलाय नमः सत्यसंगराय नमः सत्यनियमाय नमः सत्यवेदाय नमः सत्यवेद्याय नमः सत्यपीयूषाय नमः सत्यमायाय नमः सत्यमोहाय नमः सत्यसुरानंदाय नमः सत्यसागराय नमः ओम सत्यतपसे नमः सत्यसिंहाय नमः सत्यमृगाय नमः सत्यलोकपालकाय नमः सत्यस्थिराय नमः सत्यौषधये नमः सत्यदिक्पालकाय नमः सत्यधनुर्धराय नमः सत्याम्बुजाय नमः सत्यवाक्याय नमः सत्यगुरवे नमः सत्यन्यायाय नमः सत्यसाक्षिणे नमः सत्यसंप्रदाय नमः सत्यसंप्रदाय नमः सत्यवर्णवे नमः सत्यवायवे नमः सत्यशिखराय नमः सत्यानंदाय नमः सत्याधीरजाय नमः सत्यश्रीपादाय नमः सत्यविद्याय नमः सत्योदराय नमः सत्यहृदयाय नमः सत्यकमलाय नमः सत्यनालाय नमः सत्यहस्ताय नमः सत्यबाहवे नमः सत्यमुखाय नमः सत्यजिह्वाय नमः सत्यदंश्राय नमः सत्यनासिकाय नमः सत्यश्रोत्राय नमः सत्यचक्षुषे नमः सत्यशिरसे नमः ओम सत्यमुकुटाय नमः सत्याम्बराय नमः सत्याभरणाय नमः ओम सत्य आयुधाय नमः सत्यश्रीवल्लभाय नमः सत्यगुप्ताय नमः सत्यपुष्कराय नमः सत्यदृढाय नमः सत्यप्रहरणदाय नमः ओम श्री सत्यनारायण स्वामी नमः यथामति दशोत्तर शतनामूजां समर्पयामि नमः सत्यासन्तु विजमानस्य कामाः विष्णवे नमः नैवेद्यार्थे पुनः ध्यायामि ध्यानसमर्पयामि आवाहयामि आवाहनं समर्पयामि आद्योपाद्यं समर्पयामि हस्त्योपाद्यं समर्पयामि मुखे आचमनं समर्पयामि मधुवर्णं समर्पयामि पुनराचमनं समर्पयामि स्नान वस्त्रोपवीत गन्ध अक्षता पुष्पाणि समर्पयामि नमः नैवेद्यार्थे वनस्पतिरथगंगा ज्योतिपद्मः आग्रे सर्वदेवानां धूपयं सदृशदां धूपमार्गापयामि ज्योतिर्शुक्लतेजदेवानमयः शिवाकरमहातेज दीपोऽयं सदृशदां दीपं दर्शयामि नैवेद्यार्थे ॐ भूर्भुवः स्वः संस्कारं सहस्रारं गुणे सत्यन्द्रदेवयामि दृश्यते भूतेषु गुहायां स्तोत्रः पुत्रः नीलाय नमः रसनाय नमः सर्वं समर्पयामि दिव्यवताभ्यो नमः सहस्रारं गुणे लक्ष्मी सहित स्वामी नैवेद्यार्थे अमृतोपस्मस्य स्वाहा हरि ओम सहस्कारं गुणे ओम प्राणाय स्वः वानाय स्वः ज्ञानाय स्वः उदानाय समानाय देव स्वाहा पुनः प्राणाय स्वपानाय स्वज्ञानाय स्वधानाय स्वानाय देव स्वाहा नैवेद्यार्थे पुरतस्थापिता रंबाफलं घृतं क्षीरं गोधूमचूर्णकं शर्करायुक्त नैवेद्यं सपादं भक्षमत्वं नैवेद्यार्थे पुरतस्थापिता सपादभक्षमहानैवेद्यं निवेदयामि पुनः प्राणाय स्वपानाय स्वज्ञानाय स्वधानाय समानाय देव स्वाहा सहस्रारं पठने विष्णु अन्नं रच स्वाहा तथा विष्णु सहस्रनाम पठने विनियोगः ओम निदम विष्णु चक्रमे त्रैधानदेवदं समूलस्य पांत्रे त्रिणीपदा विचक्रम विष्णु गोपादाभ्यः अतो धर्माणि धारयेन विष्णु कर्माणि व्रतोवतानि कुप्ले इन्द्रतयुजस्काः तद्विष्णोः परमपदं स्थापयिष्याः दिवि विचक्रातुं तद्विप्रासो विपनिमो जाग्रससम्पदे विष्णोरिपरमं पदं वेयशामं कोतवि ओम पीतभूषे वासं शिवस्साङ्गं पुष्पोभास्ताङ्गं पुण्यो वेदं मुण्डयितायताक्षं विष्णुवन्दे सर्वलोकीगणातं सशङ्खचक्रं सकरीकुण्डलं सपीतवस्त्रं सरसीरुहेक्षणं सहारवक्षस्थलपुष्पश्रियं नमामि विष्णुं शिरसा चतुर्भुजं छायायां पारिजातस्य हेमसिंहासनोपरि आसीनामभ्युदश्यामा मायता अलङ्कृतं चन्द्रान्नं चतुर्बाहुं शिवस्ताङ्कितवक्षकं रुक्मिणी सत्यवामाभ्यां
सहितं कृष्णमात्मने ओम नमो भगवते वासुदेवाय विश्वस्मै नमः हरिः ओम विश्वं विष्णुषट्कारो भूतभव्य भूतभुवः भूतगुरुभूतभावो भूतात्मा भूतभावनः भूतात्मा परमात्मा च मुक्तानां परमागतिः अव्ययः साक्षी चेतज्ञो क्षरैव च योगो योगविधानेत प्रधानपुरुषेश्वरः नारसिंहपुरुषीमान्केशव पुरुषोत्तमः सर्वशर्वस्वस्थानुर्भूतानिर्दव्यः सम्भवो पावनोमर्ता प्रभो प्रभवेश्वरः स्वयं भूतपुरुषमुरादित्य पुष्कराक्षो महासुनः अनायधनो दाता विधाता धातृनः अप्रमेय ऋषिकेशवत्मनाभो वरप्रभो विश्वकर्मा मनस्पश्च सविष्ण सविदोद्वः आग्राह्य शाश्वतकृष्णो लोहिताक्षप्रवर्तनः प्रभो तस्य उद्दामोपरीतं मङ्गलं परं ईशानप्राणो ज्येष्ठशेष प्रजापतिः हिरण्यगर्भो भूगर्भो माधो मसूदनः विष्णुक्रमेधन्वी मेधावी विक्रमक्रमः अनुत्तमो ग्रादशाकतज्ञ कृतिरात्मवान् सुरेशरणं शर्म विश्वरेता प्रजापवाः अह संवत्सरो व्याला प्रत्यः सर्वदर्शनः अज सर्वेश्वर सिद्ध सिद्धि सर्वाद्युतः विशाखक्रमे आत्मा सर्वयोगाविनस्तुतः वसुरस्मनः सत्या समात्मा संविदस्मः अमोघ पुण्डरीकाशवशकर्म विशाकृतिः रुद्रभूषिराबभ्रयुष्यो निश्वेश्वराः अमृतः शाश्वतस्थाणुवरारोह महातपाः सर्वः सर्वविद्वान्विचक्षणो जनार्दनः वेदो वेदविदुर्गन्धो वेदाङ्गो वेदवित्रिः लोकादिक्षुरादिश्च धर्मादिक्षकताकतः चतुरात्मा चतुर्व्यूहः चतुर्दशभुजः राज्यस्तनुभोजनभोक्ता सविष्णु जगदाजः अनगोविजयोजेता विश्वयोनि पुनर्वसुः उपेन्द्रो वामप्रांशुरमोघ शिशुरोजितः अतिध्यासङ्ग्रः सर्गो दुदात्मा नियमो इमः वैद्यो इति सायोगी वीरः माधवो अतिथ्यो महामायो महासः महाबलः महाबुद्धिर्महावीर्यो महाशक्तिर्महादितिः अन्यदेशोपोषीमान् अमेयात् महादतिः महेश्वासो महीभर्ता श्रीनिवासताङ्गतिः अन्यरुद्रसदानन्दो गोविन्दो गोविनापतिः मर्जितमनोहंसास्वर्णो भुजगोत्तमः हिरण्यनाभस्तवाः उत्पन्नाः प्रजापतिः अमृतिः सर्वदक्षिणः सन्ध्या सन्दाता सन्धिमास्तिरः अजो दुर्मशास्ता विश्वात्मा सुरारिः गुरुगुरुतमोदामस्तिपराक्रमः दिविशोऽभिषस्वतीवाचस्पदार्देः अग्रणी ग्रामणी श्रीमान् न्यायो नेतृसुवीरणः सहस्रमूर्धा विश्वात्मा सहस्राब्द सहस्रवादे आवर्तो निरुतात्मा संवृतः संप्रवर्तनः असंवत्सरो वन्दीरनिलो धरणीधरः स्वप्रसादा प्रसन्नात्मा विशुद्धिविश्वभोगिभो सत्कर्ता सत्कृतसाधुजन्म नारायणोदरः असंज्ञेयो प्रमेयात्मा विशिष्ट शिष्टकृतिः सिद्धार्था सिद्धसङ्कल्पः सिद्धः सिद्धिसाधनः वृषा हे वृषभो विष्णु विश्वपार्श्वोदरः वर्धनो वर्धमानश्च विविक्तश्रुतिसागरः शुभज्योतिर्दरोभाग्नि महीन्द्रो वसुलो वसुः अदृश्यो व्यक्तरूपश्च सहस्रजितनन्तजिते विष्णो विशेषशिष्टे शशिखण्डी नौशोभुजः क्रोधः क्रोधविकर्ता विश्वभावर्महीधरः अच्युतः प्राणप्राणदो वासवानुजः अपामनिदृष्टानामुपमत्तप्रतिष्ठितः स्कन्दस्कन्दरोदर्यो वरदो वायुवाहनः वासुदेवो भरद्वानुराजे पुरन्दरः अशोकास्तानस्तारशूरिशोर्जनेश्वरः अनुकूलशतावर्तपत्नी पद्मनिवेक्षणः पद्मनाभो विन्दाक्षपत्मगर्भशरीरोदे महादेवतवृद्धात्मा महर्षो जगद्यः अतलोषभो भीमसमैज्ञो हविहरिः सर्वलक्षणलक्षण्यो लक्ष्मीवासविजयः विश्वरोधरो हितोमार्गो हेतुर्दानो तपसः महीधरो महाभागो वेगवानुदाशनः उद्भाषो गुणोदेव श्रीगर्भपरमेश्वरः करणं कारणं कर्ता विकर्ता गहनोर्वः व्यवसायो व्यवस्थानसंस्थानसान्दोत्वः परमत्पश्चत्तुष्टपुष्टसुवेक्षणः रामो विरामविरजो मार्गो नयोनयोनयः वीरः शक्नुनां श्रेष्ठो धर्मो धर्मविदुत्तमः वैकुण्ठपुरुषप्राणप्राणद प्रणवप्रदः हिरण्यगर्भसत्त्वव्याप्तो वायुरलोचितः ऋतुसुदर्शनकालपरिवेष्टिपरिक्षः उग्रसंवत्सरोदक्षो विश्राम विश्वदक्षिणः विस्तारस्तारस्तानप्रमाणं बीजमयम् आत्मानन्तमहाकोशमः लोकमहाधनः अन्यर्मिन्नासविष्णो भूधर्मयोपमहामकः नक्षत्रेऽपि नक्षत्रेक्षमक्षां सवीरः यज्ञयुक्तमहेजश्च क्रतुः सत्रंस्ताङ्गतिः सर्वदर्शने विभक्तात्मा सर्वज्ञो ज्ञानवत्त्वं सुव्रतः सुमुखः सूक्ष्मः सुघोष सुविदस्कृते मनोहरो विभक्तोदवीरवारुदारणः स्वात्मोऽसं शोव्यापी नैकात्मा नैकधर्मगते उत्सरोवत्सरोऽस्त्यर्थिनर्भोजनेश्वरः धर्मविद्धर्मी सर्वदक्षरमक्षरम् अविज्ञातः सहस्रांशविधातः कुतलक्षणः व्यवस्थिनी विश्वस्तः सिंहो भूतमहेश्वरः आदेवो महादेवो देवेशो देवोद्गुरुः उत्तरो गोप्तर्गोप्ता जानकं पुरातनः शरीर गोप्ता कविन्दो भूदक्षिणः सोमोपलवस्सोमपुरदित्पुरसुत्तमः विनयोदाशारस्वदापतिः जीवो वेदासाक्षि मुकुन्दो विचक्षणः अम्भोदिनन्तात्मा महादिशयोन्नरः अजो महार स्वाभाव्योताविप्रमोदनः आनन्दोनन्दनोनन्दो विवेक्षमः महर्षिफलादाज्ञो विदग्नो वेदनीपतिः त्रिपदस्वादक्ष महाशिङ्गकृतान्तकृते महावराह गोविन्द श्रीनकरकापतिः दुष्योगिविरोगः नकुट्पच्चक्रगदाधरः वेदाः स्वाङ्गोपजितकृष्णध्वसकृष्णोक्तः वरुणोवार्णविष्णुपुत्राक्षो महामनाः भगवान् भगः नन्दी वनमालीलायुधः आदित्यो ज्योतिरादित्यः सहिष्णुर्व्यसत्तमः
सुवर्माकण्ठवर्षधारणोदविणप्रदः दिवसंसमुद्गातोपासस्तवोजः दिशामासमगस्सामनिर्वाणं येषं विषके सन्न्यासकुचमशान्तो निष्ठाशान्तिप्रदायिनम् शुभांगाशान स्पष्टा कुंदर कमलेशयः गोविगोगोप्तर्गोप्तज्ञानकुशभाक्षक्षत्रियः अनिरुद्धिनुत्तात्मा शक्तिक्षः शिवमुच्चवः शिवस्वच्छ शिवास श्रीमती शिवताम्बरः श्रीदश्री श्रीनिवास श्रीनिशिभावनः श्रीधर श्रीकर्षि श्रीमानोपत्रयाश्रयः सुक्ष सुङ्गतारन्दोरन्दज्योतिगणेश्वरः वीतात्मा विधेयात्मा सत्कीर्तिर्तिनसंशयः उदीर्णः सर्वदचक्षोरईश शाश्वस्तिरः भूषणो भूषणोषकोशनाशनः अर्तिष्मानस्तत्त्वं भविष्यात्मा शोधनः अनिरुद्धो प्रतिरतः प्रद्युम्नो अमितविक्रमः कालनेमिहावीर शौरिशूर जनेश्वरः लोकात्मा लोकेश केशव केशियारिः कामधेय कामबाल कामी कामगदाग्रहः अनर्देशो विष्णु वीरोऽनन्तो धनञ्जयः ब्रह्मण्यो ब्रह्मविवर्धनः ब्रह्मविद्रामणो ब्रह्मी ब्रह्मज्ञो ब्राह्मणप्रियः महाक्रमो महाकर्म महातेज महावर्गः महाकर्तुर्महायुग महायज्ञो महाविः स्तोभ्यः स्तोत्रस्तोत्रसुपारणप्रियः पूर्णपुरैता पुण्यपुण्यकीर्तनमायः पुण्यकीर्तनरामयः मनोजस्तीकवसुरेता वसुप्रदः वसुप्रदो वासुदेव वसुवसुमना हरिः सद्गति सत्ता सम्पूर्ति सत्परायणः शिवसेनो जुष्येष्ठ सदिवा सुयामनः भूतावासो वासुदेव सर्वासुनिरो अनलः दर्पः दर्पदो दुर्गो दुर्गरोतापरायतः विश्वमूर्तिमहामूर्तिदीप्तमूर्तिरमूर्तिमान् अनेकमूर्तिरूपेण शतमूर्तिसारणः एकोनेकसवकृतिं नित्यपदानोत्तमं लोकवन्दो लोकनाथो माधव वक्तवत्सलः सुवर्णवर्ण हेमाङ्गो वराङ्गचन्दनान्दनी वीरः विष्णुअश्विनवदाशील सरस्वरः अमानीमा दोमायो लोकस्वामी त्रिलोकजिते सुमेधा मे दोगन्यतमेदादरादरः तेजो वृषोद्विजरः सर्वशास्त्रपदाम्बरः प्रग्रहो निग्रहो निग्रहो निग्रशोमुखदाकृतः चतुर्मूर्ति चतुर्बाहु चतुर्भुजः चतुर्पतिः चतुरात्मा चतुर्भाव चतुर्वेद विजयकवाते समावर्तो निरुतात्मा दुर्जो ज्योतिक्रमः दुर्लभो दुर्वावासोद्रारिः शुभाङ्गो लोकसारङ्गः सुन्दुवन्तवर्धनः इन्द्रकर्म महाकर्म गतकर्म कृतागमः उद्भवः सुन्दरः सुन्दरोत्तनः वसुरोत्तनः अर्को वाजनशृङ्गे जयन्त सर्वविजयी सुवर्णबिन्दक्षोभ्य सर्वागीश्वरेश्वरः महाकृतो महाकर्तो महाभूत महान्तिः कुमुदः कुन्दः कुन्दप्रत्यन्य पावनोदः अमृतांशो सर्वज्ञ सर्वतोमुखः सुलभः सुहृदः सिद्धः शतदुतापरः विग्रहोदुम्बर अश्वत्थचाणूरादिशुग्नः सहस्राब्धिः सप्तैपः सप्तैदाः सप्तवानः अनूर्जन गौचिन्तो भयनाथनः अनुप्रवृत्तिवस्तुलोमः अनुदसोदस्वास्य प्रथम संस्वर्धनः भारतद्वैत योगी योगीश सर्वकामतः आश्रमः श्रमक्षामस्मरणो वायुवाहनः दण्डोधरो वेद दण्डोदमयदातमः अपरायतः सर्वसः नियन्तो नियमो यमः सप्तवान सप्तगः सत्य सत्यधर्मपरायणः अभिप्रारभ्याभो भक्तिवदनः विवाहः सङ्गचन्द्रो सरचन्द्रोः रविरविलोचन सूर्यसमितारविलोचनः अनन्तो भूतभोक्ता सुखदो नेकदोक्तः अनिर्विण्णस्लाम श्रीलोकादिष्ट नमत्तः सनातनः कपिलकपिरव्यः स्वस्तितः स्वस्तिकुत्सुक्ति स्वस्तिकुत्सुक्षिणः अवरुधकुण्डलीचक्री विक्रमूर्तिशासनः शब्दाधिकः शब्दसः शिशिरः सर्वशीकरः अक्रूरपेशो दक्षिणशरणाम्बरः विद्वत्वमिदवैपुण्यषण्णकीर्तनः उत्तारणो दुष्यति अपुण्यो दुःस्वप्नाशनः वीरः रक्षणं जीवनपरिवस्तः अनन्तरूपो अनन्तश्रीजननिर्भयातः चतुरस्कन्धवीरात्मादिशोऽव्यादिशोच्यः अनादिभूर्भोलक्ष्मीः सुवीरो रशराङ्गदः जन्मो भीमपराक्रमः आधारनिरोधात् पुष्पः स्तयाग्रः ऊर्ध्वहप्ताचार प्राणदः प्रणप्नः प्राणप्राणलय प्राणजीवनः एकात्मा जन्म मृत्युदरादिकः पूर्ववासुरसारविधा प्रविधावः यज्ञो यज्ञपतिरिक्त्वा यज्ञाङ्गो यज्ञवानः यज्ञमुक्तिज्ञसाधनः यज्ञान्तमुद्यज्ञामुख्यमन्नमन्नादयेव च आत्मयोनिस्मिञ्जातो वैत्राणः सामगानः देवकीनन्दस्पर्शाखिलेशपापनाशनः शङ्खपुरन्दगीशक्रीशागदन्मागदाधरः प्रदाङ्गवाणि सौख्य सर्वप्रहरणायुधः सर्वप्रहरणायुध ओं नमः इति वनमार्गदीशाङ्गीचक्रीन्दके श्रीमन्नारायणो विष्णुर्वासुदेवो विरक्षतो वनमार्गदीशाङ्गीचक्रीन्दके श्रीमन्नारायणो विष्णुर्वासुदेवो विरक्षतो ओम वनमार्गदीशाङ्गीचक्रीन्दके श्रीमन्नारायणो विष्णुर्वासुदेवो विरक्षतो वासुदेवो अभिरक्षतो ओम नमः इति सत्यासन्तु यजमानस्य कामाः इति विष्णुशास्त्रं सम्पूर्णं समर्पयामः महाविष्णार्पणं भवतु निवेद्यते पुनः Thank you.
कल्पापरं कृतं क्षीरं गोधूमतलुणकं शर्करा इत्येतस्मात् पुरुषमुखं नैवेद्यार्थे प्रस्थापिता नैवेद्यार्थे प्रस्थापिता सपादभक्षमः नैवेद्यं निवेदयामि लक्ष्मीनरसिंहस्वामिये नमः ओम प्राणाय स्वाहाय स्वाहाय सुधाय स्वाहा देव स्वाहा सहस्रारं वदनेत कृष्णो अन्नं रक्षस्व तुलसीतो निर्मल ओम एवं गुण विषय विशिष्टायां शुभायां शुभोन्नितो आचरिता बुद्ध सांगता फलमूलचित्तञ्च आचार्येण कथा श्रवण आराधना किंच कर्म करिष्ये ओम नमस्वन्ताय सहस्रमूर्तये सहस्रपादाय शिशिरोर्वाहवे सहस्रनामने पुरुषाय कृते सहस्रवडिदारिणे नमः नमो ब्रह्मणे देवाय गोब्राह्मणिकाय च जगदिता कृष्णाय गोविन्दाय नमो नमः ओम गणानां गणपतिवामहे कविकवीरावश्वतमं ज्येष्ठराज ब्रह्मणा ब्रह्मणसुधाहार शुम्भविमुक्तस्य साधनं श्री विघ्नेश्वराय महाप्रार्थनं समर्पयामि अतः प्रथमोऽध्यायः हरिः ओम एकदा मुने सर्वे सर्वलोके तीर्थाः सर्वे निमिषारण्ये मनोरमां तदन्तरे महातेजा व्यासोष महाशाः सुतः शुल्कनिर्तः समयान्तो हरिस्मरन् तमायान्तां समालोक्य सूत्रं शास्त्रार्थवार्गं मुनि सर्वे सुदोषदकस्तपोतनाः शोभितान् सहस्रभक्त्यां मुनिं परमै प्रमाणनामधर्मान् भूमौ सर्वधर्मजातः परासरे महापुरुषसद्वत्तेन मुनिसत्तमैः उवासोऽसो मध्ये सर्वे शिशगणितः तत्रोपविष्टं तं सुपुरुषनको मुनित्तमः बद्धाञ्जलि इमं वाचं पर्वतजगन्यागतः महर्षि सुत सर्वज्ञ कलिकाले समागते येनोपायेन भगवन् हरिभक्तिनरेन्द्रणां कलौ सर्वे भविष्यन्ति पापकर्मपरायणाः वेदविद्याविहीनाः तेषां श्रेयः कथं भवेत् कला नगदप्राणा लोकाः सर्वयुषतः निर्तनाश भविष्यन्ति नानापीडप्रपीडिताः प्रयासाध्यं सुकृतं शास्त्रेषु प्रचण्डिजः तस्मात् गेपि कर्षन्ति कलौ न सुकृतं जनाः सुकृतेश्च विशिष्ट प्रवृत्ते पापकर्मणि स्वंशाः परं समेकमश्यति दर्शयाः स्वल्पश्रमेः रोगजित्तेरुत्तकाले स्तमः यथा भवान् महापुण्यं सागता सूत्रः यस्योपदेशः जनः सत्तद्भोगी भवन्त्यपि शास्त्रेषु निर्णयः पुण्योपदेशितैवः कृतैव चिन्वन्तः अपापि च विरोधी च परन्तिशमुपमाः ज्ञानं संसारप्रभ्यो नेचते ज्ञानोऽपि तस्मिन् प्रत्येव नेचते ज्ञानस्तेषस्तेषां प्रसन्नसन्नरः साज्ञेयः सर्वे ज्ञानोपदरो हरिः प्रत्येन तपसा प्रत्येवाचं फलं तत्सर्वमिच्छामि महामते तुमेव मनुष्यात्मके तवेदाङ्गवारकः तत्तो निहिमज्ञो तासं यस्मिस्सः सुवाचः धन्योऽसि तुं परिचये दातुमे वैष्णवकरीः एतद्वसलोकानां सर्वदा श्रीश्लोकावश्यं यद्व्यासोपविष्टे नारदे देशोपस्थभगवान् कमलाप्तिः सुरोषेः देवाः तत्शुणतस्मायिताः इति स्कन्दपुराणे श्रीसत्यनारायणव्रतः इति प्रथमोऽध्यायः गोविन्दानि गोविन्द गोविन्द महाविष्णुप्रीत्यर्थे मङ्गलदीनाजनक्यं च कर्म करिष्ये करिष्यामः इति संकल्प्य दीक्षातमलस्यः पुष्पिण्येन देवीविग्रहः प्रत्युत्तरयाम्यः
देवताय मे ध्रुवं विश्वमिदं जगद्रो राजामिषा वयं ध्रुवन्ते राजावर्णो ध्रुवं देवव्रतुतेः ध्रुवन्ते इन्द्रस्वाग्युराजन्दा आरेतां ध्रुवं मङ्गलनिराजनं दर्शयामि अथ तृतीयोऽध्यायः हरितो ओम सूतवाचः एवं नानोक्तुनाथाय महात्मने मया तत्कर्षकाः शिवतार्जम्राः शिवदुर्गदेवताः कृते किं परमात्मोति विस्तास्मे प्रभोवाचः सत्यनारायणं सेद्यं वर्तुं समये सर्वे ईश्वरप्रदं तस्य प्रसारणात्मे सर्वं करदान्यात्मं च महते तस्मादेतं व्रतं ज्ञात्वा गाच्छत्यस्तः पपो जलं सुप्रसन्तकृत्वा सा नगरं यौ सत्यनारायणं देवमासाचेति चिन्तयते कास्तविक्रेते ग्राम्ये कृते साधयजनं तेनैव देवस्य कृष्णवर्तमन्तमम् इति प्रचित्या मनसा विनावतं तत्प्रदस्य पदावेन धर्मकां गो नाम तस्महीपतिः जितेन्द्रियाय सत्यवादित्या सुबहुदिनेन अनेकैः परिपूजितः नामं संस्थाप्य तस्य जगामागतिष्ठति दृष्ट्वा च प्रतिगं धूपं प्रवचनीयानितः साधुवाचः इवतं पुरुषे राजभक्ते क्षीरते सा प्रकाशमालयं सांस्कृतं राजोवाचः पूजनं क्रियते साधुष्णोतरते सः पूजनं क्रियते साधुष्णोतरते सः व्रतं च सुलैसादं तत्र धत्तुगमया भूयस्य वशुत्वा साधुवासादं सर्वं गतयामि राजा करिष्य अहं प्रयोदितं ममापि सुखवर्तास्ते राजकेन्द्रं भवतो निरुत्य वाणिज्य सन्तोषमागतः कार्यायिकं सर्वदायकं तदा व्रतं करिष्यामि तामि सुखे भवेत् इति लीलावतिप्राः वक्तुं सांस्कृताः एकसिद्धि सत्यभार्यादीनमस्ति धनसुखान् विक्रमोत्तरपरायण गर्भिणी सा भवतस्य भार्य तस्य प्रसादः दशमे मासे तस्याः कन्यात्नामदायत दिने सा भवते शुक्लपक्षे वणिप्रज्ञाया जातकर्मा समाजस्य नाम्ना कलावती नामाकरणं तव लीलावतिप्राः सोमं धर्मजः तां गरोषेकमपि प्रासङ्गमपदमुदालुवाचः विवाहसमये तस्याः करिष्यामि मदप्रिये यदि वार्यां समास्वास्य जगामनगरमपि तथा कलावती कन्यां देवितमेश्वरी कन्यां तथा नावले सा तन्नगरे सः मन्त्रयित्वा सेवा सर्विते कन्याया वंशजाया सेनाज्ञा प्रस्तुतः दूतवासुनगरं ययौ तस्मान् एतवलिपुत्रसमागतोत्सः दुष्टा सुन्दरबालवनिष्ठकुमारं जातिबन्धुभिः साधुपत्यते सः दत्तवान् साधुभ्यः कन्नस्मिन्नन्तः भाग्यवशत्तेन विष्णुं व्रतमोक्तं विवाहसमये तस्यारेण सत्यातेनोष्टो भवत्प्रभुः तदा कालेन हेतो विजगन्मोक्षार्थः वाणिज्यातत्राशी जामातसैतोनिक रत्नसारपुरेर्मगत्वा सत्रीवतः वाणिज्यमकजामतजामतशिवतः सह तौ गतौ नगरेण मित्रविष्णुतः एकस्मिन्नेव काले एकस्मिन् दिवसे राज्योधनादेशः तत्रैव जागतं सौरवमिदो संस्थौ तत्पश्चादावकान् भूत्वा पुष्पाधीतेन तेन धनं संस्थाप्य तत्रैव सन्तोषीकमरचितः ततो दूताः समायाते सज्जनमणिके दुष्पा नृपत्रं दत्तवत्त्वानीतमनिष्ठो हर्षेण जवकानुसः ऊचितपुस्तविवतः तस्कौ देवसमाने च लोकज्ञाप्रभोः राज्ञां जपस्ततः शीघ्रं लोकसत्तावो स्थापयामास विवासु कारागारे विचारतः ओम सूतोवाचः माया सत्यवस्य नाशुन्दयोतः अतस्तयोधनवाज्ञां विपुस्तकेतना तत्पश्चायोगेः भार्या देवासुकिता चोरेण अपहतं सर्वं गृहे इष्टस्योन्दरम् आदित्यसमयकृष्णवासासुकिता अन्नचिन्तापरा भूत्वा ब्रह्माचा गृहे गृहे कलावतीन्या विक्रमासवासन् एकस्मिन् दिवसे ज्ञातशुद्धान्तरमिन्द्रं गत्वा पश्यात्ता सत्यनारायणः उपविश्यगतं श्रुत्वा गतं प्रस्थितिः प्रसादं भक्षणं कृत्वा यान्त्रं देवरातं गृहं प्रति माता कलावतीर्ण्यं प्रदयामास प्रेमतः पुत्री रात्रौ सदा पुत्रा चिन्ते मनसि वर्तते कन्या कलावतीप्राः मातरं तत्सत्फलं द्विजाले व्रतं मातृत्वानिता सिद्धं तच्छ्रुत्वा कन्यावाक्यं स्मृतितः समधातु मनुष्यभारे सत्यनारायणस्य व्रतं जपे सेवा सात्वे बन्धुसजनैः सह भर्तृजामातृशीघ्रमादित्यमाश्रयम् अपराधसमेव भर्तुः जामासुस्तुमनसि इति नित्यमन्वगे पुनः तथा अनेन सुखो वसूत्तानः दर्शयामास सुखं हि चिन्तयितुं वन्दिनो मोचः प्रातरुजातः देहे तन्तत्रष्टमान् देहे तन्तत्रं सर्वं गृहीतुं नो चेतनाशयिष्यामि राजासनोत्तरं हेमाभाषराधामिरामग्रन्थो प्रभासुरी राजासुनी सह शिवावदेवराः वन्दनपति मत्वा महाजवशे ब्रह्मचेत्वानितो इति राज्ञो वचस्त्वा महाजव समानीहेन उपस्याभिर्भावस्त्रीनानिताः आनीतो लोको महाजनं राज्या वणिष्ठः विश्वसादरं दैवत्वात् महादुःखनानि भयं
तदा निगरायागं भारते प्रस्थानांकं पुष्पावशिल्पस्तो प्रस्तुत्या मणिपुत्रावति दोषं पुराणी गृहीतवान् उवाच ततो राजा गच्छा साधुजाश्यं राजानं प्रत्याया गन्तव्यत्सातः ओम सुदवाजः यात्रां कृततां सत्रमण्डलपुरिकां रामायणा धन्दत्वात्मगं यो यद्वरेगते साधुतरप्रभुः जिज्ञासां कृतं साधो किमसबलोत्तम तो महाजन्मत्वगेता प्रहसति कथं प्रकृति बोधनेन तदेव किमस्ति तत्तमत्रादिकं चैवते तत्रोमः निष्ठुरं च वदुष्टवा सुकृतो निवेदः एवं विश्वासः यद्दूरं ततो वत्पस्ता समीपतः गते दण्डी साधुश्चाकृते कृष्णावती कामकनिष्ठवस्तां प्रणम्यो दुष्पालतादिकं चैवामुष्णपद्भिः तत्सम्यो निश्चितचिन्तोपतिः ताद्वितकान्तो वचनं चेन प्रवेदे किमर्थं विदेशोकः सात्वविना सकीतेन समन्हि प्रक्रियात्मकः समेयामांसोषपदिते यामात्रोषन्दुष्पासः दुष्पाचाधर्यं उपत्वास्पराधरं क्रमसदापराधेन अवसन्निधौ ये पुनः उवाच वसन्तोद्गण्डीविलोकिजा मारुतिः स्वाति महापूजा बहिर्मुखः ममाचदरुद्रत्योत्तमोऽस्मः तस्मत्पारदातिं स्मृतः साधुवाचः तन्महामूर्तः सर्वे ब्रह्माद्यौकसः न ज्ञानं गुणं रूपं तवास्मभोः मूढोऽहं त्वां ज्ञाने मोस्तवाय प्रसीद पुरीष्यामि यदा विभागत्रैः देहि विष्णुश्चं क्षमाशनाय शुद्धभक्तियुक्तमात्मनाथनः वराञ्चमाञ्चतत्तमान्तदेहैः तो नामं समाहस्यादुष्टपथपूरितं कृपया सत्येवस्य स्वफलमात्रं मम नित्तिक्वासरी साधं पूजां कृत्वा तदाविधि वर्षेणाशावर्तमात्यपुरातः नामं संयोजित्य सुरेशगमनं सा दृचामात्रं प्राहारमश्चरत्तमहिमा दूपतिप्रेषयामासानिजवृत्तसूचकं सौलभ्यं गत्वा साधुभार्यविलोकिजा उवाच वाक्यं निकटे निकटसेवा जामासहितो निकटे आगमनवद्गे चतुर्देशभूपयुक्तः शुक्ला दूतपदाति महासिद्धि सत्यमति पूजां पुष्पयितुं जापचाम्परे पूजाभिषेकमागच्छावन्दर्शनाय च इति मातृनवतः शुक्ला परं तत्त्वस्मामिजा प्रसादं परित्यज्य गता सावित्रीं प्रति तेन महापुष्पवासतयो हीरवत्सारं सर्वेतः सम्पूर्णदरेण सान्त्वनजयते तथा कलकन्यामि लौकिं जमले शोकेन महात्वता भवेत्सुमे दृष्ट्वा यथा सुदुःखितां भीतेन मनसा साधुकी आश्रयेण चिन्तिस्ते सर्वसंवारिकाः ततो लीलावती कन्यां दृष्ट्वा विफलभवते लीलाधिपत्येन वृत्तञ्चेदं प्रवीते धार्यं लोकया साधं कृतं मुदर्शितः न ज्ञानेन सेवस्याहिलचेतसा हृता सत्यदेवस्य माध्यं ज्ञातुमनेकेन शक्यते युक्तियुक्त्वा लीलावैव सदाच्च सुजरीः सह तेन लीलावती कन्यां पूरे पुत्रोदः कलकन्यां दुरिग्रामनोन्ते कन्याया आश्चर्यं सावार्याः स्थितमणिके अतिशोकेन सम्पश्चामन्तरमित् प्रथमस्त्रेण भ्रान्तुं स्थितमाय सत्यपूजां करिष्यामि यदा विभागत्रैः ते सर्वास्माभियामनोरमां नत्पुदा दण्डवात् भूमौ सर्वदुःखः तद्वितः सुखदेवो धीराणां परिवारकः जगातावतं योगप्रयावत्वसलः विक्वापतं जातं पतिं दृष्ट्वा समागतः अतो दक्षवसस्याः कन्यायाः परिवारकं शुभं उत्तमं पुष्पास्याय चित्तनः सप्तपत्युष्मासाधुपूज्यः कन्या तत्स्वातिं पुष्पा विग्रहमण्डलाते चित्रं लाघं विष्णुसञ्चपूर्णसः समस्तमुदागत्या तदसनपति सागरावति कन्या जगदापतिपति धनं च कन्याः विलपञ्चेकतं कन्या पुष्पा कन्यावास्यं पुष्पकन्यावास्यं तत्त्वभूतः पूजनं सत्यवस्य कुम्भञ्चकः धनेन बन्धुभिः साधुजगमिदन्यं पूर्णमास्यां संयोगमुक्तिपूजनं इह लोके सुन्दरः शान्ति सत्समं योगेस्कान्तिराजते सत्यनारायणः इति वर्तते चतुर्थोऽध्यायः पाठ्यते गोविन्दानि गोविन्द गोविन्दानि महाविष्णुर्पणमस्तु मङ्गलनिराजनस्यं च कर्म करिष्ये आगत्य वटपुरस्य वृत्तस्य सूर्यं गोपाः कुर्वन्ति सन्तुष्टवत्
बान्धवाः राजा दुष्प्राप्तलोकेण गतपत्नां सह लोकोपनासरे प्रसावसुन्दौ संस्थाप्य भूत्वा शरीरे ततः प्रसादं सन्त्यज्य राजा दुष्प्राप्तः सह तस्य पुत्रः शतं नष्टो धनागाञ्चयते सत्यदेवेन सन्मार्गं अनिश्चितं वा अत्र गच्छामि देवस्य पूजनं मनसा सर्वस्य गोपालचन्द्रौ ततो असुदेवस्य पूजनं गोपनीय सह भक्तिसद्भान्तमुच्चकराज्ञानवः सुखे प्रसादेन ग्रहकादिकं भवति इह लोके सुखं सुखशान्ते सतपरं यो या इदं लोके सत्यपदं परमदल्लभं सुनोत्यगतं पुण्यं फलदायकं धनदानिकं तस्य प्रसादाः दरिद्रोपदेवते नीतो मया दत्तं तेन उत्तमेव निश्चयः सूतोवाचः इति वा ज्ञानवतं शेषः कलियुगे पूजाफलप्रसाद सत्यनारायणकेन्द्रचिन्तापरे नानारूपग्रोधः या इदं पठेत् स्मयविस्तमः सत्यदर्शनिपापानिप्रसादः पुलिस्कानपुराणे वागणे सत्यनारायणः प्रथमोऽध्यायः सवानाय सव्यानाय सुधानाय समानाय आरति भूस्पः भुवस्पः भूपस्पः आरति वेदयामि पठ ओम तत्सयोरावणे महे गातुविज्ञाय गातुविपदे देवी सुस्परस्परः सुस्मांसेभ्यः बोधं जगातुवेद्यं तन्नो अस्तिपदे जस्ते ओम शान्ति शान्तिः भावायुक्तां मङ्गलदिनाचरणं दर्शयामि ओम देवादेव देवादेव
ಐನು ದೇವರನ್ನ ಸನ್ನಿಧಾನವು ನಮ್ಮ ಅರ್ಪಣೆ ಅಂತೊಂಡ ದೇವರಿಗೆ ಪ್ರಸನ್ನ ಮಂಗಳ ನೀರಾಜನ ಅಂತೊಂಡ ನೈವೇದ್ಯನ ಮಾತು ನಿವೇದನ ಅಂತೊಂಡ ಈ ಭಕ್ತರು ದೇವರನ್ನ ಸನ್ನಿಧಾನ ಪ್ರಾರ್ಥನೆ ಅಂತೊಂಡ ನಮ್ಮ ನಡತನಂಜಿನ ಸೇವೆ ಐದು ಸಹಸ್ರ ತಪ್ಪು ಬರಿಯ ಮನುಷ್ಯ ಮಾತ್ರ ಕಾಯಿಕ ವಾಚಿಕ ಮಾನಸಿಕ ಪಂಜಿನ ಲೋಪದೋಷ ಮಾತ್ರ ಇತ್ತಂದಲ್ಲ ಐಕ ಮಾತ ದೇವರಿಗೆ ಕ್ಷಮೆ ಅಂತ ಗೊತ್ತು ನಮ್ಮ ಕುರ್ತಂಜಿನ ಸೇವೆ ಹೂಗುರು ಮಾಡಿದ್ರು ಭೂತೇಶ್ವರ ಒಂದು ಕಿಂಚಿತ್ತಾಗಿತ್ತಂದಲ್ಲ ಐನು ಆ ಲಕ್ಷ್ಮೀ ಸಹಿತವಾದ ಪಂಜಿನ ಸತ್ಯನಾರಾಯಣ ಸ್ವಾಮಿ ನಮ್ಮ ಶರಣಾರವಿಂದು ಸ್ವೀಕಾರ ಅಂತ ವಿಶೇಷವಾದ ಲಕ್ಷ್ಮೀ ಸಹಿತವಾದ ಸತ್ಯನಾರಾಯಣ ಸ್ವಾಮಿನ ಕಲಿಯುಗುಡ ಆರಾಧನೆವಂತಂದಾಂಡ ದುಃಖ ಶೋಕಾದ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯಂ ಸಂತತಿಕರಂ ಸರ್ವತ್ವ ವಿಜಯಪ್ರದಂ ಮತ್ತು ಆ ಕಥೆ ಇದು ಕಲ್ಪೋಕ್ತ ಫಲಪ್ರೇಮ ಮಾಡ್ತೇವೆ ಮನುಷ್ಯ ತಮ್ಮ ಈ ಭೂಮಿಗೆ ಬರ್ತೀವಕ್ಕ ಮನುಷ್ಯ ಜನ್ಮಗಳು ಮನುಷ್ಯ ಜೀವನನ್ನು ನಡ್ಕೊಂಡು ಬರ್ಪಂಜಿನ ಕೊಟ್ಟರು ಆ ಬರ್ಪಂಜಿನ ಹೊಂದಲ್ಗಳು ಕೆಲವರಿಗೆ ಕಷ್ಟ ನಷ್ಟವೂ ಮತ್ತು ಮನುಷ್ಯ ಏನಾದ್ರೆ ಬರ್ಪನಿಗೆ ಅಂಚಾತ್ಮಕ ಆ ಮನುಷ್ಯಾವಸ್ಥೆ ಬರ್ಪಂಜಿನ ಕಷ್ಟ ನಷ್ಟವೂ ಮತ್ತು ಪರಿಹಾರ ಅವರು ಉಂಡ ಗುರು ಹಿರಿಯರನ್ನ ಆಶೀರ್ವಾದದ ದೇವೇರನ್ನ ಅನುಗ್ರಹ ಒಂದು ಅತಿ ಮುಖ್ಯವಾದ ಬೋರ್ಡ್ ಹಾಕೋರಿಗೆ ಅಂಚಾತ್ಮಕ ಗುರು ಹಿರಿಯರನ್ನ ಆಶೀರ್ವಾದ ಇಂಚ ಮಾಡಿಕೊಂಡ ಗುರು ಹಿರಿಯರ ಮಕ್ಕಳು ಮಾತ್ರ ಹಿರಿಯರ ಮಕ್ಕಳು ಮಾತ್ರ ಸೇವೆ ಮಂತ್ರ ಮುಖಾಂತರ ಮಕ್ಕಳಿಗೆ ಬೋರ್ಡ್ ಅಂಜಿನ ಅನುಕೂಲತೆ ನಡಪಡ್ಕೊಂಡು ಅದು ಎಡ್ಡವರನ್ನ ಆಶೀರ್ವಾದ ಅಂತ ಹೇಳ ಅವೇ ನಮಗೆ ಅನುಗ್ರಹ ಹಾಗೆ ಅಂಚಾತ್ಮಕ ಆ ಅವೇ ದೇವರ ಅನುಗ್ರಹ ಇಂಚ ಪಡೆದುಕೊಂಡ ದೇವದೇವರನ್ನ ಆರಾಧನೆ ಅಂತಂದ ಆ ದೇವರು ನಮ್ಮ ನಡತನ ಸೇವೆನ ಸಂಪೂರ್ಣ ಸಂತೋಷ ಸ್ವೀಕಾರ ಅಂತಂದೇಳ ನಮಗೆ ಗೊತ್ತಂಜ ಕಷ್ಟ ನಷ್ಟ ತೊಂದರೆ ದುರಿತವಾದಕ್ಕೂ ಐದು ಮಾತ್ರ ಪರಿಹಾರ ಅಂತಂದ್ರೆ ಬೋಡಾಂಜ ಅನುಕೂಲನೇ ಮಾತ್ರ ದೇವರ ನಮಗೆ ಅನುಗ್ರಹ ಅಂತ ಕೊಡ್ತೇವೆ మన ఆ లక్ష్మీ సహితమాత సత్యనారాయణ స్వామిని ನಮ್ಮ ಆರಾಧನೆ ಅಂತಂದ ಧನಧಾನ್ಯ ಪ್ರವರ್ಧನಂ ನಮ್ಮ ಜೀವನವನ್ನು ಪೆರಗೋಡಾಂಜ ಧನ ಸಂಪತ್ತಾದಿಕ್ಕು ಧಾನ್ಯ ಸಂಪತ್ತಾದಿಕ್ಕು ಅಂತಿಮ ಸಂಪತ್ತಿನ ವರ್ಧನೆ ಅಂತಂದ್ರೆ ಕೂಡ ಅನುಕೂಲತೆ ಮಾತ್ರ ಸ್ವಾಮಿ ನಮಗೆ ದಯವಾದ ಕೊಡ್ತರಿಗೆ ಸೌಭಾಗ್ಯಂ ಸಂತತಿಕರಂ ಸೌಭಾಗ್ಯಗಳಿಂದ ಸಂತತಿನೇ ಮಾತ್ರ ಅನುಗ್ರಹ ಕೊಡ್ತರಿಗೆ ಸರ್ವತ್ವ ವಿಜಯಪ್ರದಂ ಆ ದೇವರಿಗೆ ಆರಾಧನೆ ಅಂತಂದು ಮನಸ್ಸಿಗೆ ಪ್ರಾರ್ಥನೆ ಅಂತಂದು ಯಾವ ರೀತಿಯ ಕೆಲಸ ಕಾರ್ಯ ಮಾತ್ರ ನಡತನ್ನಲ್ಲ ಏನು ಮಾತ್ರ ಜಯಪ್ರದವಾದ ನಡತುಂಬರೇಬೋಡ ಅನುಕೂಲತೆ ಮಾತ್ರ ಸ್ವಾಮಿ ನಮಗೆ ದಯವಾದಿಸುವವರಿಗೆ ಇಂಚ ಆ ಕಥೆಗೆ ಬಂತೇವೆ ಅಂಚನ ಕಲ್ಪೋಕ್ತ ಬಲಕಲೆ ಉಂಡು ಐನು ನಿಕ್ಲಗಿಲ್ಲ ನಿಕ್ಲ ಸಹ ಕುಟುಂಬರ್ಗಲ್ಲ ಸ್ವಾಮಿ ಅನುಗ್ರಹ ಅಂತ ಕೊಡುವಂತ ಪ್ರಾರ್ಥನೆ ವಿಶೇಷವಾದ ನಮ್ಮ ನೂತನವಾದ ಬರವಾಡಿಲಡೆಯನ್ನು ಮಾತ್ರ ಕೊಡೆದಿಂದ ಒಕ್ಕಿರುವಂಥ ಪ್ರವೇಶ ಮಾತ್ರ ಆಗ್ತದೆ ಆ ಉದ್ದೇಶವಾದ ಇಂಥ ನೋಡು ಆ ದೇವರನ್ನು ಸನ್ನಿಧಾನ ಸೇವೆ ಮಾಡ್ಕೊಂಡು ನಾನು ಈ ರೀತಿ ಎಲ್ಲ ಮಟ್ಟ ದೈವದ ಸೇವೆ ಮಾತ್ರ ನಡತನಿರಲ್ಲ ಇಂಚ ನಮ್ಮ ನಡಪಂಜ ಸೇವೆ ದೈವದ ಸೇವೆ ತೆಗೊಂಡು ಐನು ಮಾತ್ರ ಪುರುಳು ನಡ್ತೊಂದರೆ ಬೋಡ ಅಂಜ ಅನುಕೂಲತೆ ಆ ದೈವದ ಪ್ರಸಾದ ಸ್ವೀಕಾರ ಅಂತಂದ್ರೆ ಬೋಡ ಅಂಜ ಶಕ್ತಿ ಅಮುಖಾಂತರವಾದ ನಿಕ್ಲಿಗೆ ಸಗುಡುಮದಾಗಲಿ ಮಾತ್ರ ನಿಖಲ್ ನಿಖಲ್ ನಡಪಂಜನ ಕೆಲಸ ಕಾರ್ಯಗಳು ಬರ್ಪಂಜ ಅಡ್ಡಿ ಆತಂಗಳು ಮಾತ್ರ ವಿತ್ತಿನ ಐನು ಮಾತ್ರ ನಿವಾರಣೆ ಅಂತಂದ್ರೆ ಬೋಡ ಅಂಜ ಅನುಕೂಲತೆ ಪಶು ಕೃಷಿಗಳಿನ ಸೌಭಾಗ್ಯಗಳು ದಿನಂದಿನ ಅಭಿವೃದ್ಧಿ ಆಲಬಲ ಬುಲಕ್ಲೇನು ಮಾತ್ರ ಆ ಸ್ವಾಮಿ ಅನುಗ್ರಹ ಅಂತ ಗೊತ್ತು ನಡಪಂಜ ಉದ್ಯೋಗ ಮಾತ್ರ ಉದ್ಯೋಗ ನಡಪನಕ್ಕೆ ಮಾತ್ರ ಅಕ್ಕಲಕ್ಕೆ ನಡಪಂಜ ಉದ್ಯೋಗ ಮಾತ್ರ ಯಶಸ್ಸು ಕೀರ್ತಿ ಕಲ್ಪ ಜೋಗ ಗೆಡ್ಡಿರ್ತದೆ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ನಿನ್ನ ಮಾತ್ರ ಅನುಗ್ರಹ ಅಂತ ವಿದ್ಯಾಬುದ್ಧಿ ಸಿದ್ಧಿನ ಮಾತ್ರ ಒದಗಿಸಿಕೊಟ್ಟು ಸಕುಟುಂಬದಕ್ಕೆ ಮಾತ್ರ ಆಗಲ್ಲ ಸನ್ಮಂಗಳ ಉತ್ತರೋತ್ತರ ಶ್ರೇಯಾಭಿವೃದ್ಧಿ ಮೇಲ್ಕಾಲುಡು ನೆತ್ತಲ ಪುರುಳುಡು ಆ ಸ್ವಾಮಿನ ಆರಾಧನೆ ಮಂತಂತ್ರ ಮಂತೊಂದು ಬರೆಯರು ಬೋಡ ಅಂಜ ಚೈತನ್ಯ ನನ್ನ ಆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ಕಾಣಿಕೆನ ಅರ್ಪಣೆ ಮಂತ್ರಗಳು ಆ ಸೇವೆ ನಂಚನೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿನ ಸಂಪೂರ್ಣ ಸ್ವೀಕಾರ ಅಂತಂದು ಇಕಲೇ ಸಕುಟುಂಬದಕ್ಕೆ ಮಾತ್ರಗಳ ಉತ್ತರೋತ್ತರ ಶ್ರೇಯಾಭಿವೃದ್ಧಿನ ಅನುಗ್ರಹ ಪ್ರಸನ್ನ ಕಾಲುಡು ನಮ್ಮ ಆರಾಧನೆ ಮಾತ್ರ ದೈವದೇವರನ್ನು ಗ್ರಾಮದ ಸೀಮೆದ ಮಾತ್ರ ದೈವಿಕ ಶಕ್ತಿಗಳನ್ನು ಆ ಲಕ್ಷ್ಮೀ ಸಹಿತವಾದ ಸತ್ಯನಾರಾಯಣ ಸ್ವಾಮಿನ ಮನಸ್ಸನ್ನು ಪ್ರಾರ್ಥನೆ ಅಂತಂದು ದೇವರ ಪ್ರಣಾರವೆಂದು ಪ್ರಾರ್ಥನೆ ಅಂತೊಂಡ ಓಂ ಶಾಂತಾರಾಂ ಪ್ರಿಯಜಯನಂ ಪದ್ಮನಾಭಂ ಸುವೇದಂ ವಿಶ್ವಾಧಾರಂ ಗಗನಶೂನ್ಯೇಕಂ ಲಕ್ಷ್ಮೀಕಾಂತಂ ಯೋಗವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಯಾಯೇ ಸತ್ಯಗುಣಾಧೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ಲೋಕೇಶಂ ಗೋಪಾಲಂ ಹರಿಂ ನೀಲವರ್ಣಂ ಪೀತವಸ್ತ್ರಂ ಶ್ರೀವತ್ಸಪರಿಭೂಷಣಂ ಗೋವಿಂದಂ ಗೋಕುಲಾರ್ವಣಂ ಬ್ರಹ್ಮಾದೇನ ಪೂಜಿತಂ ಸವಾಹನ ಪರಿವಾರ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ನಮಃ ಅಲ್ಲಿಂದ ದಕ್ಕೊಡ್ಚಿ ಸ್ವಸ್ತಿಗೋ ಮಾಡ್ದೆ ಬಾಕಿ ಬಗ್ಗೆ ಹರಿವಾಣ ಕೊಡ್ತೀರಾ ಹರಿವಾಣ ಮಾಡಿದ್ರೆ ನಮಃ ಯಥಾವಧಿ ಪ್ರಾರ್ಥನಾಂ ಸಮರ್ಪಯಾಮಿ
ಗ್ರಾಮದೈವ ಹಿರಿಯೂರದ ಸ್ನಾನ ನಿರ್ಮಾಣ ಗೋಡೆ ಇನ್ನೊಂದು ಕ್ರಮ ಅಂತೆಯೇ ದೇವಸ್ಥಾನದ ಉದ್ಯೋಗ ಕ್ರಮ ದುರ್ಗಾ ನಮಸ್ಕಾರ ಪೂಜೆ ಈ ಗುಡ್ಬುಗು ನಾಗನಕಟ್ಟೆಯಲ್ಲಿ ನಾಗದಂಬಿಲ ಸತ್ಯನಾರಾಯಣ ಪೂಜೆ ಅದು ಸ್ವಾಮಿ ವೆಂಕಟರಮಣನ ಮಣಿಕುಕಟ್ಟಿರ ಹರಿಸೇವೆ ಎತ್ತುಪತ್ರ ಆಯ್ತು ಕೇಂದ್ರ ನದಿನೊಟ್ಟಾಡು ಮಾತ್ರ ಸೇವೆ ಅದನ್ನ ಹೆಚ್ಚಿನ ಸ್ವಾಮಿ ವೆಂಕಟರಮಣ ಬಿಡುವುದು ಆ ಮಂತ್ರ ಸೇವೆಯನ್ನು ಕೂಡ ಸ್ವೀಕಾರ ಮಾಡ್ತದೆ ಹರಿಯಕ ಎಲ್ಲರೂ ಉಳಿದಾಂಸಾರು ಶಿಶುಪಾಲನೆ ಕಂಚಿಗೆ ಕಂಚಿಗೆ ಬೆಳೆಬಾಕಿ ಉದ್ಯೋಗ ವ್ಯಾಪಾರ ಆಯ್ತು ಅದರಲ್ಲಿ ಶಾಂತಿ ಸಂಪತ್ತು ಆರೋಗ್ಯ ಪ್ರಾಪ್ತಿ ಆಯ್ತು ಆ ಮಾತ್ರ ಸೇವೆ ಸ್ವಾಮಿ ವೆಂಕಟರಮಣ ಸ್ವೀಕಾರ ಮಾಡ್ತದೆ ಮುಖಾನು ಸ್ವಾಮಿ ವೆಂಕಟರಮಣ ಅಭಯದ ನುಡಿ ಅವಳು ರೆಂಡು ಬಿಟ್ಟು ಆಪಾದಕ್ಕೆ ಬದಲಾಡುವ ಸೇರ ಸಮಸ್ತ ಸ್ವಾಮಿ ವೆಂಕಟರಮಣರ ಪಾದಕ್ಕೆ ನಾನು ಕಾಪಾಡ್ತೀನಿ ಸೇವೆ ಈಗ ಕಿರಿಯಾರು ಕೊಟ್ಟಂಥ ಸೇವೆ ಕಿರಿಯಾರು ಕೊಟ್ಟಂಥ ಸೇವೆ ಸೇವೆಗೆ ಸರಿಯಾಗಿ ಬಂದು ಇದು ದೇವರು ಮಾಡಿಕೊಂಡೆ ನಾನು ನಂಬಿದಲ್ಲಿ ಮಾಡಿಕೊಡ್ತೇನೆ ಈಗ ಯಾವಾಗ ಆಗಿದೆ ಯಾವಾಗ ಹೋಗಿದೆ ನಮಗೆ ಇದೇ ಕಾಲದಿಂದ ಆಗಿದೆ ಸೇವೆ ಈಗ ಕಿರಿಯಾರು ಕೊಟ್ಟಂಥ ಸೇವೆ ಎಲ್ಲ ಒಂಚಿಗೆ ದಂತಿಯಲ್ಲಿ ಕೊಟ್ಟಂಥ ಸೇವೆನೋ ಕುಟುಂಬಸ್ಥರೆಲ್ಲ ಸೇರಿ ಕೊಟ್ಟಂಥ ಸೇವೆ ಎಲ್ಲ ಸಾಧಿಸಿ ಕಳೆದ ಕಾಲದಲ್ಲಿ ಸೇವೆ ನಂಬಿದಲ್ಲಿ ನಾನು ಮಾಡಿಕೊಡ್ತೇನೆ
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.